बृहस्पतिः ध्रुवन्त इन्द्रस्ताग्निश्चराग्निः सोमः पवते जनितामदीनाञ्जनिता दिवो जनिता पृथिव्याः जनिताग्निर्जनिता सूर्यस्य जनितेन्द्रस्य जनितोदविष्णोः मङ्गलनीराञ्जनं दर्शयामि ॐ राजाधिराजाय पृथक्यसायिने नमो वयं वये श्रवणाय कुर्महे समे कामान् कामकामाय मह्यं कामेश्वरो वै श्रवणो ददातु कुबेराय वै श्रवणाय महाराजाय नमः पर्याप्त्या अनन्तरायाय सर्वस्तोमादिरात्र उत्तममहर्भवति सर्वस्याप्ते सर्वस्य सर्वमेव तेन आप्नोति सर्वं जयते स्वस्ति प्रजाभ्यः परिपालयन्तां न्यायेन मार्गेण महिमहेशाः गोब्राह्मणेभ्यः शुभमस्तु नित्यं लोकाः समस्ताः सुखिनो भवन्तु काले वर्षकरिष्ये ॐ यन्मया भक्तयुक्तेन पत्रं पुष्पं फलञ्जलं निवेदन्त नैवेद्यं तद्ग्रहाणानुकम्पया मन्त्रहीनं क्रियाहीनं भक्तिहीनं द्विजोत्तम ॐ पुरुषोत्तम यत्पारयत्त सर्वे चितानेत्रयेन च नामानेतानि सङ्कीर्णेष्णं फलमाप्नुयात् सत्यनारायणं देवं वन्देऽहं कामदे स्मृता हरसवेतिमशेषं तो स्पस्ते स्मृतामतिमतीव शुभान् ददासि दारिद्र्यदुःखभयहारिणिकात्मदन्या सर्वोपकारकरणाय सदार्थयुक्ता आवाहिता आराधिता सत्यनारायणस्वामिने नमः आराधयिष्यमाण दुर्गापरमेश्वर्यै नमः प्रार्थनां समर्पयामि वर्षं प्रति देवताराधನೆಯನ್ನು ಮಾಡುವಂತ
ತಾಯಿ ಆರಾಧನೆಯನ್ನು ನರ್ತನದ ಮುಖಾಂತರವಾಗಿ ಗಾನದ ಮುಖಾಂತರವಾಗಿ ನೋಡುವಂತಹ ಒಂದು ವ್ಯವಸ್ಥೆಯನ್ನು ಒಂದು ನಮ್ಮ ಸಂಘಗಳು ಸೇರಿಕೊಂಡು ಅಲ್ವಾ, ನಮ್ಮ ಸಂಘ ಎಲ್ಲ ಸೇರಿಕೊಂಡು ಒಂದು ದೇವತಾ ಆರಾಧನೆ ಮಾಡಬೇಕು ಹೇಳುವಂತಹ ಉದ್ದೇಶದಿಂದ ಸದುದ್ದೇಶದಿಂದ ದೇವತಾ ಆರಾಧನೆಯನ್ನು ವಿಶೇಷವಾಗಿ ಕಲವು ಸತ್ಯ ವಿನಾಯಕ ಅಂತ ಹೇಳುವಂತಹ ವಾಕ್ಯಾನುಸಾರವಾಗಿ ಸತ್ಯನಾರಾಯಣ ದೇವರು ಅಂತ. ನಾರಾಯಣ ಸತ್ಯ ಅಂದರೆ ಏನು ಲಕ್ಷ್ಮಿಯನ್ನು ಒಳಗೊಂಡಂತಹ ಮಹಾವಿಷ್ಣುವಿನ ರೂಪ ಉಂಟ, ಅದನ್ನೇ ನಾವು ಸತ್ಯನಾರಾಯಣ ಎಂಬಂತಹ ರೂಪದಲ್ಲಿ ಕಲಿಯುಗದಲ್ಲಿ ವಿಶೇಷವಾಗಿ ಆರಾಧನೆ ಮಾಡುವಂತಹ ವಿಚಾರ. ಆ ಸತ್ಯನಾರಾಯಣ ದೇವರ ಆರಾಧನೆಯನ್ನು ಇವತ್ತು ದಿವಸದಲ್ಲಿ ದುರ್ಗಾ ಪರಮೇಶ್ವರಿಯ ವಿಶೇಷವಾದಂತಹ ಭಗವತಿ ಸೇವೆಯನ್ನು ಮಾಡುವಲ್ಲಿಗೆ ಪೂರ್ವಭಾವಿಯಾಗಿ ವಿಶೇಷವಾಗಿ ಆ ದೇವತಾರಾಧನೆಯನ್ನು ಮಾಡಿದ್ದು. ಕಲಿಯುಗದಲ್ಲಿ ಕಲ್ಪವೃಕ್ಷ ಕಾಮಧೇನು ಹೇಳುವಂತಹ ಹೆಸರನ್ನು ಪಡೆದಿರುವಂತಹ ಆ ಸತ್ಯನಾರಾಯಣ ದೇವರನ್ನು ಆರಾಧನೆ ಮಾಡಿದಲ್ಲಿಗೆ ಯಾವುದೇ ಒಂದು ಕಷ್ಟಗಳಿದ್ರು ಅದನ್ನೆಲ್ಲ ದೂರ ಮಾಡಿಕೊಟ್ಟು ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡುವಂತಹ ಶಕ್ತಿ ಇರುವಂತಹ ಸತ್ಯನಾರಾಯಣ ಸ್ವಾಮಿ ಏನು ಯಾವ ಉದ್ದೇಶದಿಂದ ದೇವತಾರಾಧನೆಯನ್ನು ಎಲ್ಲ ಭಕ್ತ ಸಮುದಾಯ ಸೇರಿ ಮಾಡಿಕೊಂಡು ಬಂದಿದ್ದೋ ಆ ಏನು ಉದ್ದೇಶ ಉಂಟು ಅದನ್ನೆಲ್ಲ ಸದುದ್ದೇಶವನ್ನು ಒಳ್ಳೆ ರೀತಿಯಲ್ಲಿ ಎಲ್ಲರಿಗೂ ಅನುಗ್ರಹ ಮಾಡಿಕೊಡುವುದಲ್ಲದೆ ಬರುವಂತಹ ಕಷ್ಟಗಳನ್ನು ದೂರ ಮಾಡಿ ಕಷ್ಟಗಳನ್ನು ಬೇಕಾದಂತಹ ಐಕ್ಯಮತ್ಯವನ್ನು ಅನುಗ್ರಹ ಮಾಡುವುದಲ್ಲದೆ ನಮಗೆ ಒಳ್ಳೆಯದಾದಂತಹ ಸ್ಥಾನಮಾನವನ್ನು ಅನುಗ್ರಹ ಮಾಡಿಕೊಟ್ಟು ಮಾಡುವಂತಹ ಕಾರ್ಯದಲ್ಲಿ ಜಯಲಾಭವನ್ನು ಅನುಗ್ರಹ ಮಾಡಿಕೊಡುವುದಲ್ಲದೆ ಕ್ಷೇತ್ರದಲ್ಲಿ ಮನೆಯಲ್ಲಿ ಸ್ಥಳದಲ್ಲಿ ಮಾಡುವಂತಹ ಉದ್ಯೋಗ ವ್ಯವಹಾರದಲ್ಲಿ ಬರುವಂತಹ ಯಾವತ್ತೂ ಮಾರಣೋಚ್ಚಾಟನ ಸ್ತಂಭನಮೋಹನ ವಿದ್ವೇಷಣ ಆಕರ್ಷಣಾದಿ ಸಮಸ್ತ ಬಾಧೆಗಳನ್ನು ನಿವಾರಣೆ ಮಾಡಿಕೊಟ್ಟು ಶ್ರೇಯ ಗೋ ವಿದ್ಯಾ ವಿನಿಯೋಗ ಭವತ್ರಂಚ ಆಯುಷ್ಯ ಆರೋಗ್ಯಾದಿ ಅಷ್ಟವಿಧ ಸೌಭಾಗ್ಯವನ್ನು ಪ್ರಾಪ್ತಿ ಮಾಡಿಕೊಟ್ಟು ಮಾಡಿದಂತಹ ಆರಾಧನೆಯಿಂದ ಭಗವತಿ ಸೇವೆ ಏನು ಮಾಡಲಿಕ್ಕಿದ್ದೇವೆ ಅದನ್ನೆಲ್ಲ ನಿರ್ವಿಘ್ನವಾಗಿ ನಮ್ಮಲ್ಲಿ ಮಾಡಿಸಿಕೊಂಡು ಬಂದು ಅದನ್ನು ಪುಣ್ಯ ಬಲವನ್ನು ಕುಟುಂಬ ಸಂಸಾರ ಭಕ್ತಾಭಿಮಾನಿಗಳಿಗೆ ಅನುಗ್ರಹ ಎಲ್ಲ ಕುಟುಂಬ ಸಂಸಾರಗಳಿಗೂ ಅನುಗ್ರಹ ಮಾಡಿಕೊಟ್ಟು ತಾಯಿಯ ಆರಾಧನೆಯನ್ನು ಸತ್ಯನಾರಾಯಣ ದೇವರ ಆರಾಧನೆಯನ್ನು ನಿತ್ಯವೂ ಮಾಡುವಂತಹ ಯೋಗಭಾಗ್ಯ ವರ್ಷೆ ವಿಜೃಂಭಣೆಯನ್ನು ಮಾಡುವಂತಹ ಯೋಗಭಾಗ್ಯವನ್ನು ಅನುಗ್ರಹ ಮಾಡಿಕೊಟ್ಟು ಎಲ್ಲರಿಗೂ ಸಹ ಕ್ಷೇತ್ರ ಯಾವಕರಲ್ಲಿಯೂ ನಾವೆಲ್ಲರೂ ಆರಾಧುವಂತಹ ಮನೆಯಲ್ಲಿ ಆರಾಧುವಂತಹ ದೇವದೇವರಲ್ಲಿಯೂ ಹಾಗೆ ವಿಶೇಷವಾಗಿ ಮಹಾಗಣಪತಿ ನಿರ್ವಿಘ್ನವಾಗಿರುವಂತಹ ಮಹಾಗಣಪತಿಯಲ್ಲೂ ಎಲ್ಲರೂ ಸೇರಿ ಮನಸ್ಸಿನಿಂದ ಮಾಡುವಂತಹ ಪ್ರಾರ್ಥನೆ. ಧ್ಯಾಯೇ ಸತ್ಯಂಗುಳಾದಿ ತಂಗುಳತ್ರ ಸಮನ್ವಿತಂ ಲೋಕನಾಥಂ ಲೋಕೇಶಂ ಕೌಸ್ತುಭಾವರ್ಣಂ ಹರಿಂ ನೀಲವರ್ಣಂ ವೇದವಾಸಂ ಶ್ರೀವತ್ಸಲ್ದಘೋಷಂ ಗೋವಿಂದಂ ಗೋಪುರಾನಂದಂ ಬ್ರಹ್ಮಾದ್ಯೇ ರವಿಭೂಷಂ ಸತ್ಯನಾರಾಯಣ ಸ್ವಾಮಿ ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ, ದೇವರ ಪಾದಾರವಿಂದಕ್ಕೆ ಗೋವಿಂದ ಅನ್ನಿ ಗೋವಿಂದ, ಗೋವಿಂದ ಅನ್ನಿ ಗೋವಿಂದ. ನಿತ್ತಲ್ಲಿ
ದೇವರಪ್ಪಣೆ ಕಟೀಲ ಸೇತರ್ಗಾತರವಾದಾನಂದಕ ಗೋವಿಂದಾನಿ ಗೋವಿಂದ ಆನಂದರವಾದಾನಂದಕ ಗೋವಿಂದಾನಿ ಗೋವಿಂದ ಪದ್ಮನಾಭ ದೇವರವಾದಾನಂದಕ ಗೋವಿಂದಾನಿ ಗೋವಿಂದ ವೀರನಾರಾಯಣ ದೇವರವಾದಾನಂದಕ ಗೋವಿಂದಾನಿ ಗೋವಿಂದ ಶ್ರೀಮತ್ರಮಾರಮಣ ಗೋವಿಂದಾನಿ ಗೋವಿಂದ दीर्घायुष्याभिवृद्धि मनोरथा पूर्णा
ಚಪ್ಪಲ ಈ ಹೊರಡೆ ಚಪ್ಪಲ ಐದು ಸೇವ ಐದು ಸೇವ ಅದೇ ಒಂದು ಚೇಂಜ್ ಮಾಡ್ತಾರ ಹೌದಾ ಹೌದಾ ಮೈಕ್ ಕೊಡ್ತಿದ್ದ ವಿಘ್ನತ್ವಾಂತ ನಿವಾರಣೈಕ ತರಣಿಗೆ ವಿಘ್ನಾಟವೇ ಹವ್ಯವಾ ವಿಘ್ನೋ ವ್ಯಾಳ ಕುಲ ಪ್ರಮತ್ತ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗ ಗಿರಿ ಪ್ರಭೇದನ ಭವಿಗಿ ವಿಘ್ನಾದಿ ಕುಂಬೋದ್ಭವ ವಿಘ್ನೋಗ ಕುಲ ಪ್ರಚಂಡ ಪವನೋ ವಿಘ್ನೌಗ ಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಕಿ ಮಾ ವಿಘ್ನೇಶ್ವರ ರಕ್ಷಮಾ ಪಾಹಿ ಮಾಂ ಗಜಮುಖದ ಬಗೆ ಗಣಪಗೆ ಶಿಲ್ವ ತ್ರಿಜಗ ವಂದಿತ ನೀಗಾರತಿ ಎತ್ತೀರೇ ಗಜಮುಖದ ಬಗೆ ಗಣಪಗೆ ಹರುಷದಿ ಭಕ್ತರ ಪೊರೆವ ಬಗೆ ಉರಗ ಭೂಷಣನ ಸುಕುಮಾರ ಗಜವದನನ ಚರಣ ಕಮಲಗೆ ಆರತಿ ಎತ್ತಿರೆ ಆರತಿ ಬೆಳಗಿರೆ ಗಜಮುಖದ ಬಗೆ ಗಣಪಗೆ ನೆನೆ ಇರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವೂರ ಗಣನಾಥನ ಘನಮೂರ್ತಿ ಮದವೂರ ಗಣನಾಥನ
ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪಾವನ ಕರಿತ ಪುಣ್ಯೋದಯನ ಪಾವನ ಕರಿತ ಪುಣ್ಯೋದಯನ ಭಾವಜ ವಿಷಯಕ್ಕೆ ತಿರುಗದನ ಭಾವಜ ವಿಷಯಕ್ಕೆ ತಿರುಗದನ ಕೋವಿದ ಗಿರಿಜಯವರ ಸುತನ ಕೋವಿದ ಗಿರಿಜಯವರ ಸುತನ ಭಾವಜ ವಿಷಯಕ್ಕೆ ತಿರುಗದನ ಕೋವಿದ ಗಿರಿಜಯವರ ಸುತನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಭರಿತ ಸಿದ್ಧಿಯ ನೀವ ಭವಗರನ ಪರಮಾತ್ಮ ದುರಿತ ಭಯಗರನ ವರವಾದ ಊರ ವಿಘ್ನೇಶ್ವರನ ನಿನಗಿರೋ ಜನರೆಲ್ಲ ಗುಣಯುತನ ದೀತನ 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 ದಿನತೈ ತೋತನ 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 ದಿನತೈ ದೀತನ ದಿನತೈ ತೋತನ ದಿನತೈ ತೋತನ ದಿನತೈ ದೀತನ ದಿನತೈ ಐ ದಿನತೈ ಆ ದಿನತೈ ಐ ದಿನತೈ ಅಗ ದಿನತೈ ಐ ದಿನತ ದಿನತೈ ದಿನತ ದಿನತೈ ದತ್ತ ಗಜಮುಖ ನಿನ್ನ ಪಾದವ ನೆನೆವೆ ಏ ಏ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸಿ ವರಗಳ ಪ್ರಭುವೇ ನಿಜವಾಗಿ ಕರುಣಿಸಿ ವರಗಳ ಪ್ರಭುವೇ ಗಜಮುಖ ನಿನ್ನ ಪಾದವ ನೆನೆವೆ ನಿಜವಾಗಿ ಕರುಣಿಸಿ ವರಗಳ ಪ್ರಭುವೇ ಏ
ಮೂಷಿಕ ವಾಹನ ಮೋದಕ ಪಾಶಾಂಕುಶಧರ ಕಮಲ ಪ್ರಶಸ್ತ ಮೂಷಿಕ ವಾಹನ ಮೋದಕ ಪಾಶಾಂಕುಶಧರ ಕಮಲ ಪ್ರಶಸ್ತ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿನ್ನ ಪಾದವಾನೆನೆವೆ ದಿನ ತಗಿಡ ದಿನ ತೈ ತಾಂ ತಗಿಡ ದಿನ ತೈ ತಾಂ ತಗಿಡ ದಿನ ತೈ ದಿನ ತಗ ದಿನ ತೈ ದಿನ ತಗಿಡ ದಿನ ತೈ ತಾಂ ತಗಿಡ ದಿನ ತೈ ತಾಂ ತಗಿಡ ದಿನ ತೈ ದಿನ ತಗಿಡ ದಿನ ತೈ ತೈ ದಿನ ತೈ ತಾ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ಪಾಲಿಸು ಗಜವದನ ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ಬಾಲಗಿರಿಗೆಯಳ ಬಾಲನಿಧಿ ಬಾಲಗಿರಿಗೆಯಳ ಬಾಲನಿಧಿ ತ್ರಿಪುಜಾಲ ವರದೆ ದಯ ಶಿಲನಿಗೆನ್ನನು ಪಾಲಿಸು ಗಜವದನ ಸುಗುಣ ವಿಶಾಲದಯ ಸದನ ದೀನ್ ತಗಿಡ ದೀನ್ ತಗಿಡ ದೀನ್ ತಗಿಡ ದೀನ ತೈ ತಾಂ ತಗಿಡ ತಾಂ ತಗಿಡ ತಾಂ ತಗಿಡ ದಿನ ತೈ ದೀನ್ ತಗಿಡ ದಿನ ತೈ ತಾಂ ತಗಿಡ ದಿನ ತೈ ತಾಂ ತಗಿಡ ದಿನ ತೈ ದೀನ್ ತಗಿಡ ದಿನ ತೈ ತೈ ದಿನ ತೈ ತಾ ದಿನ ತೈ ತೈ ದಿನ ತೈ ತಗ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ಒಂದೇ ದೇವರ ದೇವ Tunga tung takata dinatay Mul.
ಆತ್ಮೀಯ ಕಲಾಭಿಮಾನಿಗಳೇ, ಉಡುಪು ಹಿಂದೂ ಧಾರ್ಮಿಕ ಸೇವಾ ಸಮಿತಿ ಪ್ರತಿ ವರ್ಷದಂತೆ ಶ್ರೀ ಕಟೀಲು ದುರ್ಗಾ ಪರಮೇಶ್ವರಿ ದೇವಿಗೆ ಯಕ್ಷಗಾನ ಸೇವೆಯನ್ನು ಕಳೆದ 7 ವರ್ಷಗಳಿಂದ ನಡೆಸಿಕೊಂಡು ಬರ್ತಾ ಇದೆ. ಈ ವರ್ಷವೂ ಕೂಡ ಸದಾಭಿಮಾನಿ ಭಕ್ತಾಭಿಮಾನಿಗಳ ಸಹಕಾರದಿಂದ ಇಂದು ಸಂಪನ್ನವಾಗ್ತಿದೆ. ಪ್ರತಿ ವರ್ಷ ಕಲಾ ಪೋಷಕರು ಹೇಗೆ ಮುಖ್ಯವೋ ಅದೇ ರೀತಿ ಕಲಾವಿದರು ಕೂಡ ಅಷ್ಟೇ ಮುಖ್ಯ. ಅವರ ಸೇವೆಯನ್ನು ಗುರುತಿಸಿ ಗೌರವಿಸುವ ಒಂದು ಕೆಲಸವನ್ನು ಸತ್ಸಂಪ್ರದಾಯವನ್ನು ನಾವು ಹಾಕಿಕೊಂಡಿದ್ದೇವೆ. ಪ್ರತಿ ವರ್ಷ 5 ಕಲಾವಿದರಿಗೆ ಇದೇ ಮೇಳದ 5 ಕಲಾವಿದರಿಗೆ ಸನ್ಮಾನ ನಗದು ಪುರಸ್ಕಾರ ನೀಡಿ ಅವರನ್ನು ಸತ್ಕರಿಸುವ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಈ ವರ್ಷ 5 ಜನ ಕಲಾವಿದರಿಗೆ ಸನ್ಮಾನವನ್ನು ಮಾಡಲಿಕ್ಕಿದ್ದೇವೆ. ಇವತ್ತು ಸನ್ಮಾನಿಸಲಿಕ್ಕೆ ಮುಖ್ಯ ಅತಿಥಿಗಳಾಗಿ ನಮ್ಮ ಸ್ಥಳೀಯ ಕಾರ್ಪೊರೇಟರ್ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ಮಾಜಿ ಮಹಾಪೌರರು ಆಗಿರುವ ಶ್ರೀ ಭಾಸ್ಕರ್ ಕೆ ಅವರಿದ್ದಾರೆ. ಅವರನ್ನು ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಸ್ಥಳೀಯ ಧರ್ಮಶಾಸ್ತ್ರ ಭಜನಾ ಮಂಡಳಿಯ ಅಧ್ಯಕ್ಷರಾದ ಶ್ರೀ ರಾಮ್ ಪ್ರಸಾದ್ ಕೆ ಇವರನ್ನು ಕೂಡ ನಾನು ಗೌರವಪೂರ್ವಕವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ನಮ್ಮ ಹಿಂದೂ ಧಾರ್ಮಿಕ ಸೇವಾ ಸಮಿತಿಯ ಗೌರವಾಧ್ಯಕ್ಷರ ಶ್ರೀ ಮಹಾಲಿಂಗೇಶ್ವರಕ್ಕೆ ಸಂಚಾಲಕರು ಹಾಗೂ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರು ಕೂಡ ವೇದಿಕೆ ಸನ್ಮಾನ ಕಾರ್ಯಕ್ರಮದಲ್ಲಿ ಸಹಭಾಗಿಗಳಾಗಬೇಕಾಗಿ ವಿನಂತಿ. ನಮ್ಮ ಸಮಿತಿಯ ಕೋಶಾಧಿಕಾರಿಯಾದ ಶ್ರೀ ಕವಿತಾ ಎಸಿ ಅವರು ಕೂಡ ಇಲ್ಲಿ ನಮ್ಮೊಂದಿಗೆ ಸೇರಿಕೊಳ್ಬೇಕು ಅಂತ ಕೇಳಿಕೊಳ್ತೇನೆ. ಇಂದು ಕಲಾವಿದರು ಪ್ರಥಮವಾಗಿ ಶ್ರೀ ಹರಿನಾರಾಯಣ ಭಟ್ ಎಡನೀರು ಇವರು ವೇದಿಕೆಗೆ ಆಗಮಿಸಬೇಕು. ತಂದೆ ಶ್ರೀ ಕೃಷ್ಣ ಭಟ್, ತಾಯಿ ಶ್ರೀ ಇಂದಿರಾ. ವಿದ್ಯಾಭ್ಯಾಸ PUC. ಕಟೀಲು ಮೇಳದಲ್ಲಿ 30 ವರ್ಷಗಳಿಂದ ಬಣ್ಣದ ವೇಷಧಾರಿಯಾಗಿ ಕಿರೀಟ ವೇಷಧಾರಿಯಾಗಿ ಕಲಾ ಸೇವೆಯನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ಇವತ್ತು ನಾವು ನಮ್ಮ ಸಮಿತಿಯ ಪರವಾಗಿ ಗೌರವಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. ಇನ್ನೊಬ್ಬ ಕಲಾವಿದ ಪಡ್ರೆ ಕುಮಾರ್. ತಂದೆ ಪಡ್ರೆ ಚಂದು, ತಾಯಿ ಭಾಗೀರಥಿಯವರ ಸುಪುತ್ರರಾಗಿ ಜನಿಸಿ 5ನೇ ತರಗತಿವರೆಗೆ ವಿದ್ಯಾಭ್ಯಾಸವನ್ನು ಮಾಡಿ ಕಟೀಲು ಮೇಳದಲ್ಲಿ 53 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಪ್ರಸ್ತುತ 73ನೇ ವರ್ಷದಲ್ಲಿದ್ದರೂ ಕೂಡ ಕಲಾ ಸೇವೆಯಲ್ಲಿದ್ದಾರೆ. ಕೋಡಂಗಿ ವೇಷ, ಹುಂಡುವೇಷ, ಶ್ರೀವೇಷ, ಕಿರೀಟ ವೇಷ ಹೀಗೆ ಎಲ್ಲ ಪ್ರಕಾರಗಳಲ್ಲಿ ಕೂಡ ತನ್ನನ್ನು ತಾನು ತೊಡಗಿಸಿಕೊಂಡು ಸಮರ್ಥ ಅಂತ ತೋರಿಸಿಕೊಟ್ಟಿದ್ದಾರೆ. ಇನ್ನೊಬ್ಬ ಇದೀಗ ಶ್ರೀ ಪಡ್ರೆ ಕುಮಾರ್ ಇವರನ್ನು ಸನ್ಮಾನಿಸುತ್ತಿದ್ದೇವೆ. ಮೂರು ವರ್ಷಗಳಿಂದ ಕಿರೀಟ ವೇಷವಾಗಿ ರಂಗದಲ್ಲಿ ಕಾಣಿಸಿಕೊಂಡು ಯಕ್ಷಗಾನ ಕಲಾ ಸೇವೆಯನ್ನು ಮಾಡಿದ್ದಾರೆ. ನಾವು ಸನ್ಮಾನಿಸಿದ ಇನ್ನೊಬ್ಬ ಮೇರು ಕಲಾವಿದ ದಯಾನಂದ ಶೆಟ್ಟಿಗಾರ್ ಮಿಜಾರ್. ತಂದೆ ಶ್ರೀ ರಾಮ ಶೆಟ್ಟಿಗಾರ್, ತಾಯಿ ವಾರಿಜಾ. 10ನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಹೊಂದಿ ಕರ್ನಾಟಕ, ಸುಂಕದಕಟ್ಟೆ, ಸಸಿ ಹಿತ್ಲು, ಕಟೀಲು ಮೇಳಗಳಲ್ಲಿ 24 ವರ್ಷಗಳ ತಿರುಗಾಟವನ್ನು ನೋಡಿದ್ದಾರೆ. ಆ ಮೂಲಕ ಕಟೀಲು ತಾಯಿಯ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ ಶ್ರೀ ದಯಾನಂದ ಶೆಟ್ಟಿಗಾರ್ ಮಿಜಾರ್. ಇವರನ್ನು ನಮ್ಮ ಸಮಿತಿಯ ಪರವಾಗಿ ಇವತ್ತು ಈಗ ಗೌರವಪೂರ್ವಕವಾಗಿ ಶಾರ, ಹಣ್ಣು ಹಂಪಲು, ನಗದು ಪುರಸ್ಕಾರ ನೀಡಿ ಗೌರವಿಸಲಿಕ್ಕಿದ್ದೇವೆ. ನಾವು ಗೌರವಿಸಲಿಕ್ಕಿರುವ ಇನ್ನೊಬ್ಬ ಕಲಾವಿದ ಮಚ್ಚೂರು ಮೋಹನ್ ದೇವಾಡಿಗ. ತಂದೆ ಕೃಷ್ಣಪ್ಪ ದೇವಾಡಿಗ, ತಾಯಿ ಕಲ್ಯಾಣಿ. ಹಾಸ್ಯಗಾರನಾಗಿ 30 ವರ್ಷಗಳಿಂದ ಯಕ್ಷಗಾನ ಕಲಾ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. ಪ್ರಥಮವಾಗಿ ಸುಂಕದಕಟ್ಟೆ ಮೇಳದಲ್ಲಿ 20 ವರ್ಷಗಳ ಕಾಲ ಕಲಾ ಸೇವೆಯನ್ನು ಮಾಡಿದ್ದಾರೆ. ತದನಂತರ ಬಪ್ಪನಾಡು ಮೇಳದಲ್ಲಿ 3 ವರ್ಷ, ಆನಂತರ ಇದೀಗ ಕಟೀಲು ಮೇಳದಲ್ಲಿ ಪ್ರಧಾನ ಹಾಸ್ಯಗಾರನಾಗಿ ಕಲಾಮಾತೆಯ ಸೇವೆಯಲ್ಲಿ ತನ್ನ ತೊಡಗಿಸಿಕೊಂಡಿದ್ದಾರೆ. ಇವರನ್ನು ನಮ್ಮ ಸಮಿತಿಯ ಪರವಾಗಿ
ಗಣ್ಯ ವ್ಯಕ್ತಿಗಳ ಭಾಗವಹಿಸಲಿಗ ಗೌರವಿಸ್ತಾ ಇದ್ದೇವೆ. ನಮ್ಮ ಸಮಿತಿಯಿಂದ ಗೌರವಿಸಲಿಕ್ಕಿರುವ ಇನ್ನೊಬ್ಬ ಕಲಾವಿದ ಶ್ರೀ ಶೆಟ್ಟಿ ಮುಂಡಾಜೆ. ಇವರು ಪ್ರಸ್ತುತ ಕಟೀಲು 6ನೇ ಮೇಳದ ವ್ಯವಸ್ಥಾಪಕರಾಗಿ ಇದ್ದಾರೆ. ರಾಮಯ್ಯ ಶೆಟ್ಟಿ, ತಾಯಿ ತುಂಗಮ್ಮ. ಮುಂಡಾಜೆಯಲ್ಲಿ ಜನನ, ವಿದ್ಯಾಭ್ಯಾಸ 4ನೇ ತರಗತಿ. ಧರ್ಮಸ್ಥಳ ಯಕ್ಷಗಾನ ಕಲಾ ಕೇಂದ್ರದ ವಿದ್ಯಾರ್ಥಿ. ಧರ್ಮಸ್ಥಳ ಮೇಳ, ಕದ್ರಿ, ಕುಂಬ್ಳೆ, ಬಪ್ಪನಾಡು, ಸಸಿಹಿತ್ಲು, ಕಟೀಲು ಮೇಳಗಳಲ್ಲಿ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾರೆ. 52 ವರ್ಷಗಳಿಂದ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಅರುಣಾಸುರ, ಮಧು ಕೈಟಭ, ಬಂಡಾಸುರ, ವಿಶ್ವಾಮಿತ್ರ, ದುರ್ವಾಸ ಇತ್ಯಾದಿ ಪ್ರಧಾನ ವೇಷಗಳಲ್ಲಿ ತಾನು ಸೈ ಎಂದು ಎಣಿಸಿಕೊಂಡಿದ್ದಾರೆ ಶ್ರೀ ಸದಾಶಿವ ಶೆಟ್ಟಿಗಾರ್ ಮುಂಡಾಜೆ. ಕಲಾಭಿಮಾನಿಗಳೇ, ನಿಮಗಿದು ನಮ್ಮ ಅಭಿನಂದನೆ. ನಿಮ್ಮಿಂದ ಇನ್ನು ಮುಂದಕ್ಕೂ ಕೂಡ ಕಲಾ ಸೇವೆ ನಡೆಯಲಿ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ತಮಗೆ ಆಯುಷ್, ಆರೋಗ್ಯ ಸರ್ವವನ್ನು ಅನುಗ್ರಹಿಸಿ ತಮ್ಮಿಂದ ಇನ್ನು ಮುಂದಕ್ಕೂ ಈ ಕಲಾಕ್ಷೇತ್ರಕ್ಕೆ ಸೇವೆ ಸಿಗಲಿ. ಆ ಮೂಲಕ ಕಲಾಕ್ಷೇತ್ರ ಇನ್ನಷ್ಟು ಬೆಳೆಯಲಿ, ತಮ್ಮ ಕೀರ್ತಿ ಕೂಡ ಏರಲಿ ಹಾರೈಸ್ತಾ. ಕಲಾವಿದರನ್ನು ಗೌರವಿಸಿ ಅಭಿನಂದಿಸಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ ಶ್ರೀ ಭಾಸ್ಕರ್ ಕೆ, ಕಾರ್ಪೊರೇಟರ್, ಇವರಿಗೂ ಕೂಡ ಸಮಿತಿಯ ಪರವಾಗಿ ಧನ್ಯವಾದಗಳು. ಹಾಗೆ ಇನ್ನೊಬ್ಬ ಮುಖ್ಯ ಅತಿಥಿ ಶ್ರೀ ರಾಮ್ ಪ್ರಸಾದ್, ಅಧ್ಯಕ್ಷರು ಶ್ರೀ ಧರ್ಮಶಾಸ್ತ್ರ ಭಜನಾ ಮಂಡಳಿ ಜ್ಯೋತಿನಗರ, ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಇವರಿಗೂ ಕೂಡ ನಮ್ಮ ಸಮಿತಿಯ ಪರವಾಗಿ ಅದೇ ರೀತಿ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ನಮ್ಮ ಸಮಿತಿಯ ಎಲ್ಲ ಸದಸ್ಯರಿಗೂ ಕಾರ್ಯಕಾರಿ ಸಮಿತಿಯ ಪದಾಧಿಕಾರಿಗಳು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ಭಕ್ತಾಮಣಿಗಳು ತಮ್ಮ ತುಂಬ ಹೃದಯದ ಸಹಕಾರದಿಂದ ನಮಗೆ ಈ ಕಾರ್ಯ ಸಾಧ್ಯವಾಗಿದೆ. ಇನ್ನು ಮುಂದೆಯೂ ತಮ್ಮ ಈ ಸಹಕಾರದಿಂದ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಗೆ ಇನ್ನಷ್ಟು ವಿಜೃಂಭಣೆಯಿಂದ ಸೇವೆ ಸಲ್ಲಿಸುವಂತ ಯೋಗ ಭಾಗ್ಯ ನಮ್ಮ ಸಮಿತಿಗೆ ಹಾಗೂ ಈ ಕುಡುಪಿನ 10 ಸಂಸ್ಥರಿಗೆ ಒದಗಲಿ ಅಂತ ಕೇಳಿಕೊಳ್ತೇನೆ. ನಮ್ಮ ಇಂದಿನ ಈ ಕಾರ್ಯಕ್ರಮವನ್ನು ಸ್ಪಂದನಾ ಟಿವಿಯಲ್ಲಿ ನೇರ ಪ್ರಸಾರವನ್ನು ತಾವು ನೋಡಬಹುದು. ಇದಕ್ಕಾಗಿ ಸ್ಪಂದನಾ ಟಿವಿಯ ನಿರ್ದೇಶಕರಾದ PC ಸೆಬಾಸ್ಟಿಯನ್ ಹಾಗೂ ಅವರ ತಂಡದವರಿಗೆ ನಮ್ಮ ಈ ಸಮಿತಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ.
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆ ಬೂದಿನೇ ಮದ ಮುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಮದ ಮುಕ್ಕಿ ಬರುತ್ತಲಿದೆ ಮಾರನ ಮದದಾನೆ ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಒರೆ ಬೂದಿನೇ ಏ ಕಾಮಿನಿ ಕರೆದು ತಾರೆ ಆ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಕಿಯೊಳಗಿಂತ ಪುರುಷ ನುಳ್ಳನಿ ಕಾಂತಿ ತಾನನಾಂತ ದಿರಿನಾಗರೇ ಈ ಮಹಿಯೊಳಗಿಂತ ಪುರುಷ ನುಳ್ಳನಿ ಕಾಂತಿ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನ್ ಪ್ರೇಮದಿ ಕರೆದರೆ ಕಾಮಿತವೀವನ್ ಪ್ರೇಮದಿ ಕರೆದರೆ ಕಾಮಿತವೀವನುತ ತಯ್ಯತ ದಿನತಿ ಧಿಮಿತ ದಿನತಿ ತಕತ ದಿನ ತೈ ತಯ್ಯತ ದಿನ ತೈ ದಿನ ತೈ ದಿನ ತೈ ತೈ ತಕತ ದಿನತಿ ತಿಮಿತ ದಿನತಿ ತಕಿಟ ದಿನ ತೈ ತಯ್ಯತ ದಿನ ತೈ ದಿನ ತೈ ದಿನ ತೈ ತಾಂ ತೈ
ತಯ್ಯತ ದಿನತಾಂ ದಿಮಿತ ದಿನತಾಂ ತಕತ ದಿನತಾಂ ತಯ್ಯತ ದಿನತೈ 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 ತಾಂ ತಕತ ದಿನತಾಂ ದೀತ ದಿನತಾಂ ತೋತ ದಿನತಾಂ ದಿಮಿತ ದಿನತೈ 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 ಜಣ್ಣುತ್ತ 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 ದಿನತ ದಿಮಿತ ತಕತ ಜಣ್ಣುತ್ತ ಜಣ್ಣು ಜಣ್ಣುತ್ತ ಜಣ್ಣುತ್ತ ದೀಂ ತನಾಂ ತನ ತೋಂ ತನಾಂ ತನ ಧೀಂ ತನಾಂ ತನ ತೋಂ ತನಾಂ ದೀಂ ತನ ದಿರಿನಾಂ ತೋಂ ತನ ದಿರಿನಾಂ ದೀಂ ತನ ದಿರಿನಾಂ ತೋಂ ತನ ದಿರಿನಾಂ ದೀಂ ದೀತ ದಿನತೈ ತಕತ ದಿನತೆ ದಿಮಿತ ದಿನತೆ ತಯ್ಯತ ದಿನತೈ 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 ಗದಿಕ್ಕು ತಕತೈ ತಾತರಿ ಗಿಡ ಗಿಡ ತಗದಿತ್ತು ಗದಿಕ್ಕು ತಕತೈ ಭೀತರಿ ಗಿಡ ಗಿಡ ತಗತತ್ತು ಗದಿಕ್ಕು ತಕತೈ ತಾಂತರಿ ಗಿಡ ಗಿಡ ತಗತತ್ತು ಗದಿಕ್ಕು ತಯ್ಯ ತಯ್ಯ ದಿನತ ತಕತ ದಿನತ ದಿಮಿತ ದಿನತ ತಯ್ಯತ ದಿನ ತೈ ದಿನತ ದಿನ ತೈ ದಿನತ ತಾಂ ಧೀಂ ಗಿಡ ಗಿಡ ತಗತರಿ ಗಿಡ ಗಿಡ ತಗತ ತಾಂ ಧೀಂ ಗಿಡ ಗಿಡ ತಗತರಿ ಗಿಡ ಗಿಡ ತಗತ ತಾಂ ಧೀಂ ಗಿಡ ಗಿಡ ತಗತರಿ ಗಿಡ ಗಿಡ ತಗತ ತರಿ ಗಿಡ ಗಿಡ ತಗತ ತರಿ ಗಿಡ ಗಿಡ ತಗತ ತರಿ ಗಿಡ ಗಿಡ ತಗತಾಂ ಗಿಡ ತಗತಾಂ ಗಿಡ ತಗತಾಂ ಗಿಡ ತಗತಾಂ ಅಯ್ಯತ ದಿನತೈ ದಿಮಿತ ದಿನತೈ ತೋತ ದಿನತೈ ದಿನತಾಂ ದಿನ ತೈ ದಿನತಾ ದೀಂ ಗಿಡ ಗಿಡ ತಗ ತರಿ ಗಿಡ ಗಿಡ ತಗ ದೀಂ ಗಿಡ ಗಿಡ ತಗ ತರಿ ಗಿಡ ಗಿಡ ತಗ ದೀಂ ಗಿಡ ಗಿಡ ತಗ ತರಿ ಗಿಡ ಗಿಡ ತಗ ದಿನತಾಂ ದಿನತಾಂ ದಿನತಾ ತೈ ತಕತ ದಿನತೈ ದಿಮಿತ ದಿನತೈ ಓಂತ ದಿನತೈ ದೀಂತ ದಿನತೈ ದಿಮಿತ ದಿನತೈ ತಗಿಟ ದಿನತೈ ದಿನದ ದಿನತೈ ದಿನದ ದಿನತೈ ದತ್ತತ ತಾನನಾಂ ತದಿರಿನ ಹರೇ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧ್ಯಕ್ಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತ ಶಿವಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವಂತ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವಂತ ಶ್ರೀ ಮಹಾಗಣಪತಿ ದೇವರು ಗಜಾನನಂ ಭೂತಗಣಾಧಿಸೇವಿತಂ ಕಪಿತಜಂಬೂ ಫಲಸಾರ ಭಕ್ಷಿತಂ ಉಮಾಸ್ತಂ ಶೋಕ ವಿನಾಶ ಕಾರಣಂ ವಿಘ್ನೇಶ್ವರ ಪಾದ ಪಂಕಜಂ ನಂಬಿದಂತ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಿರುವಂತ ಶಿವಗಂಧ ಪ್ರಸಾದ ಆಹೋ ಕುಡುಪು ಶ್ರೀ ಅನಂತ ಪದ್ಮನಾಭ ದೇವರು ಕುಡುಪು ಶ್ರೀ ಅನಂತ ಪದ್ಮನಾಭ ದೇವರು ಕುಡುಪು ಶ್ರೀ ಅನಂತ ಪದ್ಮನಾಭ ದೇವರು ನಂಬಿದಂತ ಭಕ್ತರಿಗೆ ಇಷ್ಟಾರ್ಥ ಶಿವಗಂಧ ಪ್ರಸಾದ ಆಹೋ ಕುಲಶೇಖರ ಶ್ರೀ ವೀರನಾರಾಯಣ ದೇವರು ಕುಲಶೇಖರ ಶ್ರೀ ವೀರನಾರಾಯಣ ದೇವರು ಕುಲಶೇಖರ ಶ್ರೀ ವೀರನಾರಾಯಣ ದೇವರು ನಂಬಿದಂತ ಭಕ್ತರಿಗೆ ಇಷ್ಟಾರ್ಥ ಶಿವಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ದೇವರುಗಳು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವದೇವರುಗಳು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವದೇವರುಗಳು ನಂಬಿದಂತ ಭಕ್ತರಿಗೆ ಇಷ್ಟಾರ್ಥ ಶಿವಗಂಧ ಪ್ರಸಾದ
ಆಹೋ ಕೊಡೆತೂರು ಗುತ್ತಿನಲ್ಲಿ ವಾಸವಾಗಿರುವ ಸನತ್ಕುಮಾರ್ ಶೆಟ್ಟಿಯವರು, ಕೊಡೆತುರುಗುತ್ತು ಶ್ರೀಮಾನ್ ಸನತ್ಕುಮಾರ್ ಶೆಟ್ಟಿ ಅವರು, ಕೊಡೆತುರುಗುತ್ತು ಶ್ರೀಮಾನ್ ಸನತ್ಕುಮಾರ್ ಶೆಟ್ಟಿ ಅವರು, ಅರ್ತಿಗಾರರು, ಕುಶಲಗಾರರು, ಮೋಜುಗಾರರು, ನಮ್ಮ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರುವಂತ ಪಟ್ಟೀಶ ಯಾರೇ ರಂಗನ ರಂಗನ ಯಾರೇ ರಂಗನ ಕರೆಯ ಬಂದವರು ರಂಗನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ರಂಗನ ಕರೆಯ ಬಂದವರು ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ಯಾರೇ ರಂಗನ ಕರೆಯ ಬಂದವರು ಯಾರೇ ಕೃಷ್ಣನ ಕರೆಯ ಬಂದವರು ತೋಂಗ ತೋಂ ತಗತ ದಿನದಿ ಹೋಗಿಗೆ ನಮ್ಮ ಒಂದು ಹೋಗಿಗೆ ನಮ್ಮ ಮತ್ತು ಹೋಗದೆ ನಗೆ ಆದಿಕೇಶವರಂಗ ತಮ ಬಾರ ಮನೆಗೆ
ಮಣಿ ಶತತೇಜಂ ದತ್ತಭಕ್ತಿ ಸ್ಥಿತಾರ್ಥೋ ತಮತನುಜ ವಿನಾಶನೋ ಭೂಧರಂ ವಾರಿಜಾತ್ಯಂ ಕಮಲಜ ಸುರ ಸ್ತೋತ್ರಂ ವೇದ ವೇದ್ಯಂ ನಮಾಮಿ. ಪರಿಪಂತಿ ರಣಭೀಮ ಪರಿಣಮಿತ ಗುಣಧಾಮ ಪ್ರಣತಾರಾಭಿ ರಾಮ ಜಯ ಜಯ ಜಯ
ಜಗದಂಬಿಕೆ ಮೂಕಾಂಬಿಕೆ ಕಾಳಿಕಾಂಬಿಕೆ ಜಯ 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 ಜಯತು ಉಡುಪ ತಿನಗುತ್ತಿರೆ ಕಡುಮುಡಿ ತಾತಗೆ ಬಿಡದೆ ಶಾಪಾನಿತ ಮನದ ಬಳಿರೆ ಪಡವಿ ಉತ್ತಮವಾದ ನೆಲತೆ ಅವಡೆ ಜಯ 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 ಜಯತು ಅಂಬುರುಗದಳನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸಂಸ್ತುತಿಸಿ ಅಂಬುನಿಧಿಯಾತ್ಮಜಗೆ ಕೈ ಮುಗಿದು ಅಂಬುಜಾಸನ ವಾಣಿಯರಗ ಪಾದಾಂಬುಜಕ್ಕೆ ಒಡಮಡುತ್ತ ವರ್ಣಿಪೆ ನೀ ಕಥಾಮೃತವ ಜಯತು ಜಯತು ಆದಿಮಾಯೇ
ಸರ್ವ ಭಯ ವಿನಾಶಿನಿಯೇ ಕರುಣದಿ ಕಾಯೇ ದಯಸಾಗರೇ ಭಕ್ತಿಯಿಂದ ಪಾದ ದ್ವಯವನ್ನು ಮೊರೆಗೊಂಡೆವತಿ ಮೋದದಿಂದ ಜಯತು ಆದಿಮಾಯೇ ಸರ್ವ ಭಯ ವಿನಾಶಿನಿ ಕರುಣದಿ ಕಾಯೇ ಸುತ್ತಮುತ್ತ ಎತ್ತ ನೋಡಿದರತ್ತ ಕತ್ತಲೆಯ ಮೊತ್ತ ಅಗಾಧವಾದಂತಹ ಜಲರಾಶಿ ತನ್ಮಧ್ಯೆ ಕಾಣಿಸಿಕೊಂಡವರು ನಾವು ಮೂವರಮ್ಮ. ಹುಟ್ಟಿನ ಗುಟ್ಟನ್ನರಿಯದೆ ತತ್ತರಿಸುತ್ತಿರುವಂತಹ ವೇಳೆಯಲ್ಲಿ ಕೇಳಿಸಿದ್ದು ನಭೋವಚನ. ಅದನ್ನೇ ಆಧಾರವಾಗಿರಿಸಿಕೊಂಡು ಭಕ್ತಿಯಿಂದ ನುತಿಸಿದ ಕಾಲಕ್ಕೆ ನಮ್ಮ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದೆಯಾ ತಾಯೇ. ಬಟ್ಟೆ ಅರಿಯದೆ ಬಳಲುತ್ತಿರುವಂತಹ ಬಾಲಕರ ಮುಂದೆ ಭವ್ಯಾಂಗವನ್ನು ಕಾಣಿಸಿಕೊಟ್ಟವಳು ನೀನು. ಆದಿಯಲ್ಲೇ ಇದ್ದವಳು ಆದಿಮಾಯೆ ಅನ್ನೋ ಹಾಗೆ ಗುರುತಿಸಿಕೊಂಡವರಿದ್ದೇವಮ್ಮ. ನಿನ್ನ ಪ್ರತ್ಯಕ್ಷ ಮಾತ್ರದಿಂದ ನಮ್ಮನ್ನು ಅಡಸಿದಂತಹ ಭಯವೆಲ್ಲವೂ ದೂರವಾಗಿದೆ. ಆದ್ದರಿಂದಲೇ ಭಯ ನಿವಾರಣೆ ಇದ್ದೀಯ. ಧೈರ್ಯಮಾನಸರು ನಾವಾಗಿದ್ದೇವೆ. ಆದ್ರೆ ತಾಯೇ, ಮುಂದೆ ಏನು ಅನ್ನುವುದನ್ನು ತಿಳಿದಾಗಿ ಹೋಗಿದ್ದೇವೆ. ಎಲ್ಲವನ್ನು ತಿಳುಹಿ ನಮ್ಮನ್ನು ರಕ್ಷಿಸಬೇಕಮ್ಮ. ಜನನೀ ಜನ್ಮವಾನಿದ್ದೇ ಅಮ್ಮ ಯಾತಕ್ಕೆ ಜನ್ಮವಾನಿದ್ದೇ ನಮಗೆ ತರ ಕಾರ್ಯಗಳು ಏನುಂಟು ಮಾತೆ ನೀ ತಿಳುಗುತ್ತ ಸಕಲವನು ಸಂಪ್ರೀತಿಯೊಳು ರಕ್ಷಿಸಬೇಕು ನಮ್ಮವನು. ಜಯತು ಜಯತು ಆದಿಮಾಯೇ ಆದಿಮಾಯೇ ಜಯ 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 ಆದಿಮಾಯೇ ರಕ್ಷಿಸಮ್ಮ. ಕತ್ತೆತ್ತಿದರೆ ಕಾಣುತ್ತಿರುವಂತಹ ಕತ್ತಲಿನಿಂದಲಾಗಿ ಸುತ್ತಲೂ ನೋಡಿ ಭೀತಮಾನಸರಾದಾಗ ಕೇಳಿ ಬಂದಂತು ನಭೋವಚನ. ಅದಕ್ಕೆ ಹಿಮ್ಮೇಳವಾಗಿ ನಿಂತು ತನ್ಮೂಲಕ ನಾವು ತೊಡಗಿಸಿಕೊಂಡಾಗ ಕಾಣಿಸಿಕೊಂಡದ್ದು ನಿನ್ನ ದಿವ್ಯ ಮನೋಹರವಾದಂತಹ ರೂಪ ತಾಯಿ. ನಿನ್ನ ಪದಕಮಲಗಳಿಗೆ ನಮ್ಮ ನೆತ್ತಿಯನ್ನು ಒತ್ತಿದಂತಹ ಸಂದರ್ಭ, ನಮ್ಮನ್ನಾವರಿಸಿಕೊಂಡಿದ್ದಂತಹ ಭೀತಿಯ ಪರಗಳೆಲ್ಲವೂ ಕೂಡ ಕಳಚಿ ಹೋದವಮ್ಮ. ಉಪೇಕ್ಷೆಯ ಮುಪ್ಪು ಮೂಲೆ ಸೇರಿತು. ನಿನ್ನನ್ನು ನುತಿಸುವ ತಾರುಣ್ಯಮಯದೆಳೆದು ನಿಂತಿತು. ಬಗೆ ಬಗೆಯಾಗಿ ನಿನ್ನನ್ನು ನುತಿಸಿದ ಬಳಿಕ ಹುಟ್ಟಿಕೊಂಡಂತಹ ಪ್ರಶ್ನೆಗಳು. ಜನನಿ, ಯಾಕಮ್ಮ ನಮ್ಮ ಸೃಷ್ಟಿ? ನಮ್ಮಿಂದ ಆಗಬೇಕಾದಂತಹ ಕಡ್ಡಗಳಾದರೂ ಏನು? ಭೀತಿ ನಿವಾರಕಳಾದಂತಹ ನೀ ಪ್ರೀತಿಯಿಂದಲೇ ಅರುಹಿದೆ ಅಂತಾದರೆ ಮಾಡುವುದಕ್ಕೆ ನಾವು ಸರ್ವದಾ ಸಿದ್ಧರಿದ್ದೇವೆ ತಾಯೇ. ಓ ಮಾತೆ, ನೀನಲ್ಲದೆ ಅನ್ಯರಾರಿಗರು ತಾಯಿ
ದಾರಿಕರು ಓ ಮಾತೆ ನಮ್ಮ ಸಾನುರಾಗದೋಳು ರಕ್ಷಿಸುವವರು ಜ್ಞಾನವಿಹೀನರಾಗಿರಲು ಹಾಗೆ ನೀತು ಸುಜ್ಞಾನ ಪೊರೆದೆ ಕೃಪೆಯುಳು ಜಯತು ಜಯತು ಆದಿಮಾಯೇ ಜಯ 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 ಓ ಜಗದಂಬೆ ಓ ಇಚ್ಛಾಶಕ್ತಿ ಸಂಯುಕ್ತೆ ತುಂಬಿದಂತ ಜಲರಾಶಿಯ ಮಧ್ಯದಲ್ಲಿ ನಮ್ಮೂವರ ಜನನವಾಯಿತು ತಾಯಿ. ನಮ್ಮೊಳಗೆ ಪ್ರಶ್ನೆ ಹುಟ್ಟಿಕೊಂಡು ನಾವು ಯಾರು, ನಾವೇನು ಮಾಡಬೇಕು, ಯಾಕಾಗಿ ಸೃಷ್ಟಿಯಾಯಿತು ಅನ್ನುವ ಹಾಗೆ ಆ ಹೊತ್ತಿನಲ್ಲಿ ನಿನ್ನ ದಿವ್ಯವಾದಂಥ ಸ್ವರೂಪವನ್ನು ನಾವು ನೋಡಿದೆವು. ಅಮ್ಮ, ನೀನಲ್ಲದೆ ಅನ್ಯರು ಯಾರು ಇಲ್ಲ ನಮಗೆ, ನೀನೇ ನಮ್ಮನ್ನು ಸೃಷ್ಟಿ ಮಾಡಿದವಳು ಅನ್ನುವ ಹಾಗೆ ನಾವು ಗ್ರಹಿಸಿಕೊಂಡಿದ್ದೇವೆ. ಈ ಹೊತ್ತಿನಲ್ಲಿ ಜ್ಞಾನ ವಿಹೀನರಾಗಿದ್ದೇವೆ. ಅಜ್ಞಾನ ಎನ್ನುವಂತ ಅಂಧಕಾರವನ್ನು ಹೋಗಲಾಡಿಸುವುದರ ಮೂಲಕವಾಗಿ ಸುಜ್ಞಾನದ ಬೆಳಕನ್ನು ನೀಡಿ ಸಾನುರಾಗದಿಂದ ನಮ್ಮನ್ನು ಪೊರೆಯಬೇಕಮ್ಮ, ಪೊರೆಯಬೇಕು, ಪೊರೆಯಬೇಕು. ಜಯ ಜಯ ಹರಿ ಹರ ಬ್ರಹ್ಮರೆಂದಿರಿಸಿದೆ ನಾಮವ ಹರುಷದಿ ಮೂವರಿಗೆ ಇರುವುದು ನಿಮ್ಮಿಂದ ಘನ ಕಾರ್ಯ ಮುಂದಗೆ ಒರೆದ ಪ್ರೇಮದ ನಿಮಗೆ ನೀರದಿಯ ಮಧ್ಯದಲ್ಲಿ ದಿಕ್ಕು ಕಾಣದೆ ದುಃಖಿಸುತ್ತಿರುವ ಓ ನನ್ನ ಮುದ್ದು ಮಕ್ಕಳೇ, ಅಮ್ಮ ಭಯಗೊಳ್ಳದಿರಿ, ಧೈರ್ಯವನ್ನು ತಾಳಿರಿ. ನಿಮ್ಮ ಸೃಷ್ಟಿಗೆ ನಾನೇ ಕಾರಣೀಕರ್ತಳು. ಇನ್ನು ಮುಂದಕ್ಕೆ ಪ್ರಪಂಚ ಮುಖವು ನಿಮ್ಮನ್ನು ಕೊಂಡಾಡುವುದಕ್ಕಾಗಿ ನಿಮಗೊಂದೊಂದು ಹೆಸರನ್ನಿಡುವವಳಿದ್ದೇನೆ. ಹೇಗಮ್ಮ? ರಕ್ತವರ್ಣದಿಂದ ಕಂಗೊಳಿಸುವ ನೀನೇ ಬ್ರಹ್ಮ, ಧನ್ಯನು ತಾಯಿ. ನೀಲವರ್ಣದಿಂದ ಶೋಭಿಸುವ ನೀನೇ ವಿಷ್ಣು, ಕೃತಾರ್ಥನಾದೆ. ಶ್ವೇತವರ್ಣವನ್ನು ಹೊಂದಿರುವ ನೀನೇ ಮಹೇಶ್ವರ, ಧನ್ಯನಾದೆ. ನಮ್ಮ ಮಕ್ಕಳೇ, ಅಮ್ಮ ನಿಮ್ಮಿಂದ ಘನವಾದ ಕಾರ್ಯ ಒಂದಾಗಬೇಕಿದೆ. ಅಪ್ಪಣೆ ಆಗಬೇಕು ಹೋದ ಸಂಪದಿದಯವಾದ ಪ್ರಪಂಚವ ಹೋದದಿ ಹಿಡಿದುವರೇ ಕಾಯ್ದೋ ಮೇಣದಲಯ ಒಣಗುವ ಮನದಕ್ಕೆ ಆದಿರೆ ನೀವಾದರೆ ಓ ನನ್ನ ಮುದ್ದು ಕಂದಮ್ಮಗಳಿರ ತಾಯೇ, ಹೋದ ಕಲ್ಪದಲ್ಲಿ ಲಯಗೊಂಡ ಪ್ರಪಂಚವನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸಬೇಕಾಗಿದೆ. ಹಾಗಾಗಿ ನಿಮಗೆ ಮೂವರಿಗೂ ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರ, ಮಾಡುವುದಕ್ಕೆ ಕಾಯಕವನ್ನು ಅನುಗ್ರಹಿಸುತ್ತೇನೆ. ಎಲ್ಲಿ ಹೇಗಮ್ಮ? ಸತ್ವರಜತ ತಮ ವಿನುತಿರ್ಪ ಗುಣ ಮೂರು ಮತ್ತೆ ರಾಗದ ಗುಣದಿ ನಿತ್ಯ ಸೃಜಿಸಲಿ ವಿಧಾತನು ಸಾತ್ವಿಕವೆತ್ತು ಗಾಲಿಯು ಪೊರೆಯೇ ಕಂದ ಬ್ರಹ್ಮ ತಾಯೇ. ರಾಜಸ ಗುಣಭರಿತನಾದ ನೀನು ಸತ್ಯಲೋಕದಲ್ಲಿ ಇದ್ದುಕೊಂಡು ಸಕಲ ಜೀವರಾಶಿಗಳ ಸೃಷ್ಟಿಯ ಕಾರ್ಯವನ್ನು ಮಾಡು ಮಗನೇ. ನಿನ್ನಾಜ್ಞೆ ಶಿರೋಧಾರ್ಯ ಜನನಿ. ಮಗನೇ ವಿಷ್ಣು, ಅಮ್ಮ ಸಾತ್ವಿಕ ಗುಣಭರಿತನಾದ ನೀನು ವೈಕುಂಠದಲ್ಲಿ ಇದ್ದುಕೊಂಡು ಸಕಲ ಜೀವರಾಶಿಗಳನ್ನು ಪಾಲಿಸುತ್ತ ಬಾ. ಆಗ್ಲಮ್ಮ. ಮಗನೇ ಮಹೇಶ್ವರ, ಮಾತೆ ತಾಮಸ ಗುಣಭರಿತನಾದ ನೀನು ಕೈಲಾಸದಲ್ಲಿ ಇದ್ದುಕೊಂಡು ಕಾಲ ಕಾಲಕ್ಕೆ ಸಕಲ ಜೀವರಾಶಿಗಳ ಲಯದ ಕಾರ್ಯವನ್ನು ಮಾಡು ಮಗನೇ. ನಿನ್ನ ಮಾತಿನಂತೆ ನಡೆಯುತ್ತೇನಮ್ಮ. ಮಕ್ಕಳೇ,
ನಾನಿತ್ತ ಕಾರ್ಯವನ್ನು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡು ಬನ್ನಿ. ಕಷ್ಟ ಬಂದ್ರೆ ನಾವೇನು ಮಾಡ್ಲಮ್ಮ? ಕಟಕಣದೊಡೆನ್ನ ನೆಟ್ಟಿಗೆ ಬಲಿತನು ಕೊಟ್ಟು ತಂದರ್ಶನವ ಇಷ್ಟದಿ ಕೊರೆ ಮೇಲೆ ನವಯವಿತೈದಲ್ ತಟ್ಟನಂತಾರ್ಧಾನವ. ಮಕ್ಕಳೇ, ನಿಮ್ಮ ಕಾರ್ಯದಲ್ಲಿ ತೊಡಗುವ ಸಂದರ್ಭದಲ್ಲಿ ನಿಮ್ಮ ಪಾಲಿಗೆ ಕಷ್ಟ ಬಂತು ಎಂದಾದರೆ ಶ್ರದ್ಧಾ ಭಕ್ತಿಯಿಂದ ನನ್ನನ್ನೇ ಸ್ಮರಿಸಿಕೊಳ್ಳಿರಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮ ಒದಗಿದ ಕಷ್ಟವನ್ನು ನಾನು ದೂರೀಕರಿಸುತ್ತೇನೆ. ಇದೋ ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ, ಅದೃಶ್ಯಳಾಗುತ್ತೇನೆ. ಒಡವೆ ಪಾವೈಚರಾಲಿಬುದು ರಾಜದ ಗುಣ ಅಡಸಿದ ನೀವಿದಾತನು ಕಡು ಮದವನ್ನಿ ತಾಳಿ ಕಡು ಮದವನ್ನಿ ತಾಳಿ ತನ್ನಯ ಮನದಲ್ಲಿ ನುಡಿದಲಿಂತು ಬಾಯರೋಣು ಹರಿ ಹಾರಾಲಿದಿ ಆಲಿದಿ ಸೃಜಿಸುವ ಕಾರ್ಯವ ಕರುಣಿಸಿರ ಮಾತೆಯೂ ಅರಿತರೆ ನಮ್ಮೊಳು ಹಿರಿಯ ಮಾಲೈತೆನ ಅರಿತರೆ ನಮ್ಮೊಳು ಹಿರಿಯ ಮಾಲೈತೆನ ಮರೆಯಲ್ಲವಿದು ಕರೆಯೋ ಹರಿಗರಾಲಿದಿ ಏ ಹರಿ, ಓ ಹರ, ಇಲ್ಲಿ ಬರ, ಗಾಳಿ ಹಾಕು. ಅಷ್ಟು ಬಿಸಿಯಾಗಿದ? ಬಿಸಿಯೇ ಇರುವವ ನಾನು. ಅದು ನಿನ್ನನ್ನು ಕಾಣುವಾಗ್ಲೇ ಅರ್ಥ ಆಗಿದೆ. ಓ ಹರ, ಏನು ಕಾಲೊತ್ತುವ ಕೆಲಸ ನಿನ್ನದು? ನೋವಾಗಿದ? ಮತ್ತೆ ನಿನಗೆ ನೋವಾಗಬಾರದು ಎನ್ನುವುದಕ್ಕಾಗಿ ನನ್ನ ಕಾಲೊತ್ತಬೇಕು. ನನಗೇನಾಗ್ಲಿಲ್ಲ. ಆಗುತ್ತದೆ ಮುಂದಕ್ಕೆ ಅಂತ. ಓ ಹಾಗೆ. ಏನು ಆಗಬಾರದು ಅಂತ ಆದ್ರೆ ಈ ಪಾದ ಪುಣ್ಯ ಪಾದ, ಅದುವೇ ಬ್ರಹ್ಮಪಾದ. ಯಾಕೆ ಹೀಗೆ ಆಡುವುದಕ್ಕೆ ತೊಡಗಿಸಿಕೊಂಡೆ? ಕಾರಣ ಉಂಟು, ಕಾರಣ ಉಂಟು. ಏನದು? ಅಮ್ಮನಿಂದ ಮೂವರು ಕೂಡ 3 ಅನುಗ್ರಹಗಳನ್ನು ಪಡೆದವರು. ಸತ್ಯ. ಗುಣವಾಗಲಿ, ಕ್ಷೇತ್ರವಾಗಲಿ, ಉದ್ಯೋಗವಾಗಲಿ, ಬಣ್ಣವಾಗಲಿ, ಮೂವರಿಗೂ ಕೂಡ ಅಮ್ಮ ಅನುಗ್ರಹಿಸಿ ಅಂತರ್ಧಾನವಾದವರು. ಆದರೆ ನೀವು ತಿಳಿದುಕೊಳ್ಳಬೇಕಾದಂತಹ ವಿಷಯ ಏನು? ಯಾವಾಗ ಅಮ್ಮ ನಮಗೆ ಬೇಕಾದನ್ನೆಲ್ಲ ನೀಡಿದ್ರು ಆವಾಗ ನಾವೆಷ್ಟು ನೀವೆಷ್ಟು ಅಂತ ನೀವು ಯೋಚನೆ ಮಾಡಬೇಕು. ನಾ ಹಾಗೆ ಯೋಚನೆ ಮಾಡಿಯೇ ನಿಮ್ಮನ್ನು ತಡೆದು ನಿಲ್ಲಿಸಿದವನಿದ್ದೇನೆ. ಏನು ಗೊತ್ತಿಲ್ಲದಂತಹ ಸ್ಥಿತಿಯಲ್ಲಿ ನಾವಿದ್ದಾಗ ಕತ್ತಲಿಗೂ ಭೀತಿ ಹುಟ್ಟಿಸುವಂತಹ ಕಪ್ಪು ಕೇವಲ ಹೊರಗಡೆ ಮಾತ್ರ ಅಲ್ಲ, ನಮ್ಮೊಳಗಡೆಯೂ ಕೂಡ ಆವರಿಸಿತ್ತು. ಮುಂದೇನು ಎನ್ನುವಂತಹ ಪ್ರಶ್ನೆ ನಮ್ಮ ಮುಂದೆ ಬೆಳೆದ ಸಂದರ್ಭದಲ್ಲಿ ಕಾಣಿಸಿಕೊಂಡಳು. ಭುವನ ರೂಪದಿಂದ ಆ ಮಂಗಳ ರೂಪಕ್ಕೆ ಮುಡಿಬಾಗಿದ್ದೆವು ನಾವು. ಹಾಗಾದ್ರೆ ನಮ್ಮ ಮನಸ್ಸಿನಲ್ಲಿ ಹುಟ್ಟಿದಂತಹ ಮೊದಲ ಜ್ಞಾನ ಯಾವುದು? ನಮಗಿಂತ ದೊಡ್ಡವರಿಗೆ ಮುಡಿಬಾಗಬೇಕು. ಸತ್ಯ. ಅವಳು ದೊಡ್ಡವಳು, ನಾವು ಚಿಕ್ಕವಳು, ಚಿಕ್ಕವರು. ಅಂದರೆ ತ್ರಿಮೂರ್ತಿಗಳಾದಂತಹ ನಮಗೆ ಮೊದಲು ಹುಟ್ಟಿದ ಜ್ಞಾನವೇ ದೊಡ್ಡವರು ಮತ್ತು ಚಿಕ್ಕವರು ಎನ್ನುವುದು ಇದೆ ಅಂತ.
ಹಾಗಂತ ನಾವು ತಲೆಬಾಗಿದೆವು. ಯಾಕೆ? ಆಕೆ ಸೃಷ್ಟಿಕರ್ತಳು ಎನ್ನುವಂತಹ ಕಾರಣಕ್ಕಾಗಿ. ನಮ್ಮ ಜನ್ಮಕ್ಕೆ ಕಾರಣೀಕರ್ತಳಾದವಳು ಅವಳು. ಹೌದು. ಎಂಬಳಿಗೆ ನಾವು ಅರ್ಥೈಸಿಕೊಳ್ಳಬೇಕಾದದ್ದು ಏನನ್ನು? ಜನ್ಮದಾತೆಗೆ ತಲೆ ಬಾಗಬೇಕು. ಪರಬ್ರಹ್ಮ ಸ್ವರೂಪಳವಳು. ನನಗೆ ಬ್ರಹ್ಮ ಎನ್ನುವಂತ ಹೆಸರನ್ನಿಟ್ಟಳು. ಅಲ್ಲಿಂದಲೇ ಆರಂಭಿಸೋಣ. ಏನು ಬ್ರಹ್ಮ ಅಂದ್ರೆ ಏನು? ಬೃಹಿ ವೃದ್ಧವು ಎನ್ನುವ ಧಾತುವಿನಿಂದ ನಿಷ್ಪನ್ನವಾದಂತಹ ಬ್ರಹ್ಮ ಎನ್ನುವಂತಹ ಪದಕ್ಕೆ ದೊಡ್ಡದು ಎನ್ನುವಂತಹ ಅರ್ಥವೇ ಇರುವುದರಿಂದಲೇ ಪರಬ್ರಹ್ಮ ಸ್ವರೂಪಳಾದಂತಹವಳು ದೊಡ್ಡದು ಮತ್ತು ದೊಡ್ಡವ ಎಲ್ಲಿ ಏನು ಎನ್ನುವ ಹಾಗೆ ಯೋಚಿಸಿ, ದೊಡ್ಡವನಾದಂತ ನನ್ನಲ್ಲಿ ದೊಡ್ಡದು ಎನ್ನುವಂತಹ ವ್ಯಕ್ತಿತ್ವ ಇದೆ ಎನ್ನುವುದನ್ನು ಅರ್ಥೈಸಿಕೊಂಡೇ ಸೃಷ್ಟಿಗುವಂತಹ ಘನತರವಾದಂತಹ ಕಾರ್ಯ ಮಾಡುವುದರಿಂದಲೇ ನನಗೆ ಬ್ರಹ್ಮ ಅಂತ ಹೆಸರನ್ನಿಟ್ಟಳು. ಆಮೇಲೆ ನಾ ಮಾಡುವಂತಹ ಕೆಲಸವಾದರೂ ಏನು? ಸೃಷ್ಟಿ. ಕಳೆದ ಕಲ್ಪದಲ್ಲಿ ಲಯವಾದಂತಹ 84 ಲಕ್ಷ ಜೀವರಾಶಿಗಳನ್ನು ದಿನವೊಂದಕ್ಕೆ ಸೃಜಿಸುವುದರ ಮೂಲಕವಾಗಿ ಸೃಷ್ಟಿಯ ವೈಚಿತ್ರ್ಯಗಳನ್ನು, ವಿಶೇಷತೆಗಳನ್ನು, ವಿಸ್ಮಯತೆಗಳನ್ನು, ವಿಭಿನ್ನತೆಗಳನ್ನು, ವಿಚಿತ್ರಗಳನ್ನೆಲ್ಲ ಲೋಕಮುಖಕ್ಕೆ ಪರಿಚಯಿಸುತ್ತಾ ನೀವು ಆ ಸೃಷ್ಟಿಗಾಗಿ ಕಾಯುವ ಹಾಗೆ ಮಾಡುವುದರಿಂದಲೇ ನಿಮ್ಮನ್ನು ಅವಲಂಬಿಗಳನ್ನಾಗಿ ಮಾಡುವಂತಹ ನನ್ನ ಕೆಲಸ. ನೀವು ಸ್ವತಂತ್ರವಾಗಿ ತೊಡಗಿಸಿಕೊಳ್ಳಲಾರಿರಿ ಏನು ಮಾಡುವಂತಹ ಸಾಮರ್ಥ್ಯವಿದ್ದರೂ ಕೂಡ ಎಂಬಲ್ಲಿಗೆ ಸೃಷ್ಟಿಯ ಮಾಹಿಮೆಯನ್ನು ಅರ್ಥೈಸಿಕೊಂಡು ನಾ ಇರುವಂತಹ ಲೋಕವಾದರೂ ಸತ್ಯಲೋಕ, ಜಗತ್ತಿನ ಮೂಲಭೂತವಾದಂತಹ ಸತ್ಯಕ್ಕೆ ಬ್ರಹ್ಮ ಎನ್ನುವಂತಹ ಹೆಸರಿರುವುದು. ಅಂತಹ ಸತ್ಯಲೋಕವನ್ನು ಆಶ್ರಯಿಸಿಯೇ ಪ್ರಪಂಚ ಇರುವುದರಿಂದಲೇ ಆ ಲೋಕ ದೊಡ್ಡದು. ನನಗಿರುವಂತಹ ಬಣ್ಣವಾದರೂ ಏನು? ಏನು ನೀವೀರುವರು ಕೂಡ ಕಾಣಿಸುವುದೇ ಮಧ್ಯದಲ್ಲಿ ನನ್ನದಾದಂತಹ ಬಣ್ಣ ಇರುವುದರಿಂದ ಸಕಲ ಬಣ್ಣವನ್ನು ಕೂಡ ಹುಟ್ಟು ಹಾಕುವಂತಹ ಬಣ್ಣ ನನ್ನದು. ಶ್ವೇತವರ್ಣ ಅಥವಾ ರಕ್ತವರ್ಣ. ಈ ಶ್ವೇತವರ್ಣದಿಂದಲೇ ನಿಮ್ಮ ಬಣ್ಣ ಕಾಣಿಸುವುದು. ಆಮೇಲೆ ನನಗಿರುವಂತಹ ಗುಣವಾದರೂ ಏನು? ರಾಜಸ ಗುಣ. ಒಬ್ಬನನ್ನು ಆಳುವಂತಹ ಗುಣ. ಬಾಗಬೇಕಾದಲ್ಲಿ ಬಾಗುವ, ಬೀಗಬೇಕಾದಲ್ಲಿ ಬೀಗುವ, ಬೀಗಿಸೋರನ್ನು ಬಾಗಿಸುವ, ಬಾಗಿಸೋರನ್ನು ಮತ್ತೆ ಬೀಗುವ ಹಾಗೆ ಮಾಡುವಂತಹ ಈ ಸೃಷ್ಟಿಯ ಕಾರ್ಯದ ಮಹತ್ವತೆಯನ್ನು ತೋರುವಂತಹ ಬ್ರಹ್ಮನ ಸಾಮರ್ಥ್ಯವನ್ನು ಅರ್ಥ ಮಾಡಿಕೊಳ್ಳಿ. ಅಂಡಾಂಡ ಪಿಂಡಾಂಡಗಳಿಂದ ಕೂಡಿದಂತಹ ಪ್ರಪಂಚವನ್ನು ಸೃಷ್ಟಿ ಮಾಡುವ ನಾನು ಅದಕ್ಕೆ ಬ್ರಹ್ಮಾಂಡ ಅಂತಲೇ ಹೆಸರೇ ಹೊರತು ಹರಿಯಂಡ ಹರಾಂಡ ಅಂತಲ್ಲ. ಈ ಮೂಲಭೂತ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವುದರ ಮೂಲಕವಾಗಿ ನೀವು ತಿಳಿದುಕೊಳ್ಳಬೇಕಾದಂತಹ ಸೂತ್ರ ಏನು ಬಲ್ಲಿರಾ? ನಿಮಗಿಂತ ನಾನು ದೊಡ್ಡವನಿದ್ದೇನೆ. ನಗು ಬರ್ತದೆ ಬ್ರಹ್ಮ. ಯಾಕೆ? ಪದುಮಾಕ್ಷ ನಗುತ್ತಿಂದ ಪದುಮಾಕ್ಷ ನಗುತ್ತಿಂದ ವಿಧಿಯೇ ಪದುಮಾಕ್ಷ ನಗುತ್ತಿಂದ ವಿಧಿಯೇ ಸುಮ್ಮನೆ ಮದವ ತಾಳುವೆ ಯಾತಕೆ ಪದುಮಾಕ್ಷ ನಗುತ್ತಿಂದ ವಿಧಿಯೇ ಸುಮ್ಮನೆ ಮದವ ತಾಳುವೆ ಯಾತಕೆ ಅಧಿಕ ತಾನೇನು ತಾಲಿನ ಆದಿಮಾಯೆಯ ನಿಮ ಅಧಿಕ ತಾನೇನು ತಾಲಿನ ಆದಿಮಾಯೆಯ ನಿಮ ಅದ ನಡೆಸುವ ಕಾರ್ಯಕ್ಕೆ ಮದವ ತಾಳುವೆ ಗಾತಕ್ಕೆ ವಿಧಿಯೇ ಬ್ರಹ್ಮ, ನೀನು ಆಡಿದಂತಹ ಇಷ್ಟೂ ಮಾತುಗಳನ್ನು ಕೇಳಿಸಿಕೊಳ್ಳುವಾಗ ನಗು ಬರ್ತದೆ ಬ್ರಹ್ಮ. ಯಾಕೆ? ಇಲ್ಲದೇ ಇದ್ರೆ ಅಮ್ಮನಿಂದ ನಾವು ಪ್ರತ್ಯಕ್ಷಗೊಂಡ ಕಾಲಕ್ಕೆ ಏನೂ ಅರಿಯದೇ ಇರುವಂತಹ ವೇಳೆಯಲ್ಲಿ ಅಮ್ಮನನ್ನು ನಾವು ನಾವು ಅನ್ನುವ ಹಾಗೆ ನುತಿಸಿದೆ ನೀನು. ಸರಿ. ಆದ್ರೆ ಈಗ ಹಾಗಲ್ಲ. ಅಮ್ಮನಿಂದ ಎಲ್ಲವೂ ದತ್ತವಾದ ಬಳಿಕ
ನಾನೇ ನನ್ನಿಂದಲೇ ಅನ್ನುವ ಹಾಗೆ ಆಡುವುದಕ್ಕೆ ತೊಡಗಿಕೊಂಡೆ. ಅಮ್ಮನನ್ನು ಕಂಡಾಗ ಇದ್ದದ್ದು ಭಕ್ತಿ. ಯಾವಾಗ ಅಮ್ಮ ನಮಗೆ ಪಥ ನಿರ್ದೇಶನ ಮಾಡಿದಳು ಆಮೇಲೆ ವಿಭಕ್ತಿ. ನಾನು ನನ್ನಿಂದ, ನನಗಾಗಿ, ನನ್ನಲ್ಲಿ, ನಾನೇ, ನನ್ನ ದಸೆಯಿಂದ, ಅಹಂ ಬ್ರಹ್ಮಾಸ್ಮಿ ಧೈರ್ಯದಿಂದಲೇ ಹೇಳಬಲ್ಲೆ. ಈಗ ನನ್ನಿಂದಲೇ ನನ್ನಿಂದಲೇ ನೀನು ಹೇಳಬಹುದು ನಾನು ನನ್ನಿಂದಲೇ ಅನ್ನುವ ಹಾಗೆ. ಹೌದು. ಆದ್ರೆ ಈ ಪ್ರಪಂಚದಲ್ಲಿ ನಾನು ಅನ್ನುವುದು ಶಾಶ್ವತ ಅಲ್ಲ ಬ್ರಹ್ಮ. ಚೆನ್ನಾಗಿ ಯೋಚನೆ ಮಾಡು. ಏನು? ಪ್ರತ್ಯಕ್ಷಗೊಂಡಂತ ಅಮ್ಮ 4 ವಾಕ್ಯಗಳನ್ನು ಸ್ಪಷ್ಟವಾಗಿ ಆಡಿದ್ದಾಳೆ. ಹೇಗೆ? ಅಮ್ಮನ ಮಾತಿನ ಆಳ ಎಷ್ಟು, ಆ ಮಾತಿನ ವಿಸ್ತಾರ ಎಷ್ಟು, ಯಾವುದನ್ನು ಬಿಡಿಸಿ ಹೇಳಿದ್ದಿಲ್ಲ. ಅದರ ಬದಲಾಗಿ ನಮ್ಮಲ್ಲಿ ಬುದ್ಧಿಯನ್ನು ತುಂಬಿದ್ದಾಳೆ. ಯಾಕೆ? ಚೆನ್ನಾಗಿ ಯೋಚಿಸಿಕೊಂಡು ವ್ಯವಹರಿಸಿಕೊಳ್ಳಿ ಮಕ್ಕಳೇ ಅನ್ನುವ ಹಾಗೆ. ಸರಿ. ಇರುವುದಕ್ಕೆ ಯೋಗ್ಯವಾದಂತಹ ಕ್ಷೇತ್ರ, ಮಾಡುವುದಕ್ಕೆ ಉದ್ಯೋಗ, ಒಬ್ಬೊಬ್ಬರಿಗೆ ಒಂದೊಂದು ಗುಣ. ಅಮ್ಮನ ಕೊಡುಗೆಗಳೆಲ್ಲ ಏನುಂಟೋ ಅದೆಲ್ಲವನ್ನು ನಮ್ಮ ಮೂವರಿಗೂ ಸಮಾನವಾಗಿ ಹಂಚಿಕೊಟ್ಟಿದ್ದಾಳೆ ಅನ್ನುವಾಗ ಇದರಲ್ಲಿ ಒಬ್ಬ ಹಿರಿಯವ ಒಬ್ಬ ಕಿರಿಯವ ಅನ್ನುವಂತ ಪ್ರಭೇದ ಇಲ್ಲ ಬ್ರಹ್ಮ. ನಾವು ಮೂವರು ಸಮಾನರೇ ಇದ್ದೇವೆ ಹಾಗೆಂದು ಯೋಚಿಸುವುದು ಅದಲ್ಲ ನಾನು. ಮತ್ತೆ ಈ ಬ್ರಹ್ಮ ಯಾಕಪ್ಪ ಹೀಗೆ ಮಾತಾಡ್ತಾನೆ? ಏನಾಯ್ತು? ಇದು ನೀನು ಮಾತಾಡುದಲ್ಲ, ಮತ್ತೆ ನಿನ್ನ ಒಳಗಿರುವಂತದ್ದು ನಿನ್ನನ್ನು ಮಾತಾಡಿಸುವುದು. ಯಾವುದು? ಮದ. ನನಗದುವೆ ಮೋದ. ಅಧಿಕವಾದಂತಹ ಮದವನ್ನೇ ಮೈ ತುಂಬಿಕೊಂಡು ಮಾತಾಡ್ತಾ ಇದ್ದೀನಿ. ಆದ್ದರಿಂದ ನಿನ್ನ ಮದವನ್ನು ಸ್ವಲ್ಪ ಹದವಾಗಿಸಿ ಅಮ್ಮನ ಹೇಳಿಕೆಯಂತೆ ಸೃಷ್ಟಿಯ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರೆ ಎಷ್ಟು ಒಳ್ಳೆದಲ್ವ ಬ್ರಹ್ಮ. ಸಮತಾವಾದದ ಪ್ರತಿಪಾದನೆ ನಿನ್ನಿಂದ. ಹೌದು. ಹಾಗಂತ ಕೇವಲ ನಮ್ಮಿಬ್ಬರ ಅಭಿಪ್ರಾಯದಿಂದ ಇದು ಮುಗಿಯುವುದಿಲ್ಲ ತಾನೆ. ನಾ ದೊಡ್ಡವ ಎನ್ನುವಂತಹ ನನ್ನ ವಾದಕ್ಕೆ ಪುಷ್ಟಿ ಬರಬೇಕು ಅಂತಿದ್ರೆ ಅಮ್ಮನಿಂದ ಸೃಷ್ಟಿಯಾದದ್ದು ಮೂವರು. ಅವನ ಅಭಿಪ್ರಾಯವೂ ಕೂಡ ಈ ಹೊತ್ತಿಗೆ ಮುಖ್ಯವಾಗುತ್ತದೆ. ನಾ ಹೌದೋ ಅಲ್ಲವೋ ಎಷ್ಟು ಹೇಗೆ ಎನ್ನುವುದನ್ನು ಅವನ ಅಭಿಪ್ರಾಯದ ಬಳಿಕ ವಿಚಾರಿಸ್ತೇನೆ. ಅವನಲ್ಲೇ ಮಾತಾಡ. ಹೇಳಯ್ಯ ನಿನ್ನ ಅಭಿಪ್ರಾಯ. ಮೃಡನೆಂದ ನಾಚರಣ ಲಯದಧಿಕಾರವ ಮೃಡನೆಂದ ನಾಚರಣ ಲಯದಧಿಕಾರವ ಪಡೆದವನೈತೆ ನಾನು ಸುಡುವೇನು ಸಕಲವ ಮುನಿಯಲಿನ್ನದರಿಂದ ಸುಡುವೇನು ಸಕಲವ ಮುನಿಯಲಿನ್ನದರಿಂದ ಬಿಡದೋಣ ಬಿಗನೆಂದನು ಮಹತಾಯಿ ಸಮಾನವಾಗಿ ಮೂವರಿಗೆ ಹಚ್ಚಿದ್ದಾಳೆ. ಆದರೆ ರಾಜಸ ಗುಣೋಪೇತನಾಗಿರುವಂತ ನಾನು ದೊಡ್ಡವ ಅನ್ನುವುದನ್ನು ತೋರಿಸಿಕೊಡುತ್ತಾ ಇದೆ. ಸಿದ್ಧಾಂತ ನನ್ನದದು. ಅದು ತೋರಿಸಿಕೊಡುವುದಲ್ಲ, ಇನ್ನು ಆ ಕಾರ್ಯದಲ್ಲಿ ನೀನು ತೋರಿಸಬೇಕು. ಕಾರ್ಯ ಮಾಡುವುದಿಲ್ಲ, ಕೇವಲ ನುಡಿಯಿಂದ ನಾನು ದೊಡ್ಡವ ಅದನ್ನು ನೀನು ಒಪ್ಪಿಕೊಳ್ಳಬೇಕು ಅನ್ನುವಾಗಿ ಹೇಳುತ್ತಾ ಇದೆ. ಕೆಲವೊಂದನ್ನು ಮಾತೆಲ್ಲ ಹೇಳಬೇಕಾಗ್ತದೆ. ನಾನು ಒಪ್ಪಿಕೊಳ್ಳಬೇಕಾ? ಒಪ್ಪಿಕೊಳ್ಬೇಕು ಸಾಧ್ಯವೇ ಇಲ್ಲ. ಯಾಕೆ? ನೀನು ದೊಡ್ಡವ ಅಂತ ಹೇಳುವುದಿದ್ರೆ ನಿನಗಿಂತ ದೊಡ್ಡವ ನಾನಾಗಿದ್ದೇನೆ. ಹೇಗಯ್ಯ ಅದು? ನನ್ನ ಹೆಸರೇನು ಗೊತ್ತಾ? ಏನು? ಈಶಾ. ಈಶಾ ಅಂದ್ರೆ ಯಜಮಾನ ಅಂತ ಅರ್ಥ. ಸರಿ. ಹಾಗಾದ್ರೆ ನಿನಗೆ ಯಜಮಾನ ನಾನಾಗಿದ್ದೇನೆ. ಮತ್ತೆ ಲಯದ ಅಧಿಕಾರಿ ಅಲ್ವಾ? ನನ್ನನ್ನು ಸರಿಯಾಗಿ ನೋಡಂತೆ. ಎಲ್ಲಿ ನೋಡಬೇಕು? ತಲೆಯನ್ನು ನೋಡು. ತಲೆ ನೋಡಿದ್ರೆ ಪಂಚಶಿರಗಳಿವೆ. ಹೌದು. ಅಷ್ಟು ಮಾತ್ರವಲ್ಲ, ಹಣೆಯಲ್ಲಿ 3ನೇ ಕಂಡಿದೆ.
ಅದು ಯಾವ ಕಣ್ಣು? ಸುಡುವಂತಹ ಕಣ್ಣು. ಯಾಕದು? ಉರಿಗಣ್ಣು. ಆಹಾ. ನೀನು ಸೃಷ್ಟಿ ಮಾಡಿರುವಂತಹ ಜೀವರಾಶಿಗಳನ್ನು ಒಂದು ವೇಳೆ ಕ್ಷಣ ಮಾತ್ರದಲ್ಲಿ ಸುಟ್ಟು ಬೂದಿ ಮಾಡುವಂತಹ ಸಾಮರ್ಥ್ಯ ನನಗಿದೆ. ಆದ್ದರಿಂದ ಹೇಳುತ್ತಾ ಇದ್ದೇನೆ, ನಿನಗಿಂತ ದೊಡ್ಡವ ನಾನೇ. ಒಳ್ಳೆಯದು ಒಪ್ಪಿಕೊಳ್ಳಬೇಕು. ಒಳ್ಳೆಯದು. ದೊಡ್ಡ ಒಬ್ಬ ಬೇಕು ಎನ್ನುವುದಕ್ಕೆ ನೀನು ಅಭಿಪ್ರಾಯ ಮಂಡಿತ ಆಯ್ತಲ್ಲ. ಹೌದು. ಇದರಿಂದ ಹರಿ ತಿಳ್ಕೊಳ್ಬೇಕಾದದ್ದು ಏನು ಬಲ್ಲೆಯ? ದೊಡ್ಡವ ಒಬ್ಬ ಬೇಕು ಮೂವರಲ್ಲಿ ಅಂತ. ದೊಡ್ಡವ ಬೇಕು ಅನ್ನುವುದಕ್ಕೆ ಎರಡು ಮತ ಆಯ್ತು. ಎರಡು ಮತ ಬಿತ್ತಾ ಇಲ್ವಾ? ಈಗ ದೊಡ್ಡವರಲ್ಲಿ ನಾನು ಅವನು ಎನ್ನುವುದು ಮಾತ್ರವೇ ಸ್ಪರ್ಧೆಗೆ ಇರುವಂತದ್ದು. ಈಗ ನೀನು ದೊಡ್ಡವ ಅಂದ್ರೆ ಹೇಗೆ ಅಂತಂದ್ರೆ ಅವ ಹೇಳಿದ್ದೇನನ್ನು ಸಕಲವನ್ನು ಸುಟ್ಟು ಸ್ವೀಕಾರಿ ಮಾಡ್ತೇನೆ. ಯಾವುದು ಸಕಲ ಅಂತ ಹೇಳಿದ್ರೆ ಮೂಲ ವಸ್ತು ಬೇಕಲ್ಲ. ಮೂಲ ವಸ್ತು ಸೃಷ್ಟಿ ಮಾಡುದು ಯಾರು? ನಾನಲ್ವೇನು ಮೊದಲು? ಪದುಮಾಕ ಪೊರೆಯುವ ಅದಗಾರಲಯ ಗೊಳಿಪ ಅದಗಾರಲಯ ಗೊಳಿಪ ಮೊದಲು ನಗಿದಳು ಪದುಮಾಕ ಪೊರೆಯು ಅದಗರಲಯ ಗೊಳಿಪ ಅಧಿಕಾರದಿಂದ ಮೂವರುಳಿಂದನ ವಿಧಿಯೋ ಮಾಧವ ಬಿಡದೆ ವಿಧಿಯೋ ಮಾಧವ ಬಿಡದೆ ಮೊದಲು ರಾಜಿದನು ಮೊದಲು ನನ್ನಿಂದ ರಚಿಸಲ್ಪಡುತ್ತದೆ, ಆ ಬಳಿಕ ಹರಿಯು ಪಾಲನೆ ಮಾಡಿ ಹರಲಯಗೊಳಿಸ್ತಾನೆ. ಈಗ ಈ ಪ್ರಥಮವು ಪ್ರಧಾನವಾಗುವುದು ಯಾವಾಗ ಬಲ್ಲೆಯ? ಯಾವಾತನನ್ನು ನಾಯಕ ಮತ್ತು ಯಾವಾತನನ್ನು ದೊಡ್ಡವ ಎನ್ನುವ ಹಾಗೆ ಒಂದು ಗುಂಪಿನಲ್ಲಿ ಒಂದು ತಂಡದಲ್ಲಿ ಒಪ್ಪಿಕೊಳ್ಳಬೇಕಾಗುತ್ತದೆ ಅಂತ ಆದ್ರೆ ಅವನು ಹೊಣೆಗಾರಿಕೆಯನ್ನು ವಹಿಸಿಕೊಂಡವನಾಗಿರಬೇಕು. ಅವನ ಕಾರ್ಯವೈಖರಿಯನ್ನು ಕಂಡಿರಬೇಕು. ಆ ಹೊಣೆಗಾರಿಕೆ ಹೇಗೆ ನಿರ್ಧರಿತವಾಗುತ್ತದೆ? ಈಗ ಸೃಷ್ಟಿ ಮಾಡ್ತೇನೆ ನಾನು, ನೀ ಪಾಲನೆ ಮಾಡ್ತೇವ, ಲಯಗೊಳಿಸ್ತೀನಿ. ಕರ್ಮಕ್ಕನುಸಾರವಾಗಿ ಅದು ಕರ್ಮ ಅನುಭವಿಸ್ತದೆ. ಆ ಒಳ್ಳೆಯ ಕರ್ಮ ಆದ್ರೆ ಏನು ಅದ್ಭುತ ಸೃಷ್ಟಿ ಅದು. ಹೊಣೆಗಾರಿಕೆ ಸೃಷ್ಟಿಕರ್ತನಿಗೆ. ಒಂದು ವೇಳೆ ಕರ್ಮಕ್ಕನುಸಾರವಾಗಿ ಜೀವಿ ಬೇಡದ್ದೇ ಮಾಡ್ತಾ ಹೋದ್ರೆ ಏನು ಸೃಷ್ಟಿಯಪ್ಪ ಅದು? ಆಗಲೂ ಹೊಣೆಗಾರಿಕೆ ಬ್ರಹ್ಮನಿಗೆ. ಒಳಿತು ಕೆಡುಕುಗಳ ಹೊಣೆಗಾರಿಕೆಯನ್ನು ಯಾವಾತನು ವಹಿಸಿಕೊಂಡಿರ್ತಾನೋ ಅವ ನಾಯಕನಾಗುವುದಕ್ಕೆ ಅರ್ಹನಾಗಿರುತ್ತಾನೆ ಅಂತ ಅರ್ಥ. ಒಳಿತು ಮತ್ತು ಕೆಡುಕುಗಳು ಎರಡೂ ಈ ಬ್ರಹ್ಮನ ನೇತೃತ್ವದಲ್ಲೇ ನಿರ್ಧರಿತವಾಗುವಂಥದ್ದು. ಆದ್ದರಿಂದಲೇ ಜೀವ ಪ್ರಪಂಚ ತೊಡಗಿಸಿಕೊಳ್ಳುವುದು ಹೇಗೆ? ಹುಟ್ಟಿಸಿದ ದೇವತಾ ಹೊಣೆಗಾರನಾಗಿ ಹನ್ನು ಗಟ್ಟಿಯಾಗಿ ರಕ್ಷಿಪಣು, ಇದಕ್ಕೆ ಸಂಶಯ ಬೇಡ. ಒಂದು ಜೀವಿಗೆ ಅದು ವೃಕ್ಷ ಜಾತಿ ಆಗಿರಲಿ, ಹಕ್ಕಿ ಜಾತಿ ಆಗಿರಲಿ, ಹಂದಿ ಜಾತಿ ಆಗಿರಲಿ, ನಾಯಿ ಜಾತಿ ಆಗಿರಲಿ, ಯಾವುದೇ ಆಗಿರಲಿ, ಅದಕ್ಕೆ ಹೀಗೆ ಎನ್ನುವ ಹಾಗೆ ಒಂದು ವಿಧೇಯಕವನ್ನು ನಾನು ಬರೆದಿರುತ್ತೇನೆ. ಅದಕ್ಕೆ ವಿಧಿವರಹ ಅಂತ ಹೆಸರು. ನೀವು ಅದನ್ನು ಬದಲಾಯಿಸುವ ಹಾಗಿಲ್ಲ ತಾನೆ. ಎಂಬನಿಗೆ ಏನು ಒಂದು ಆದೇಶವನ್ನು ಪಾಲಿಸುವಂತಹ ಸ್ಥಾನದಲ್ಲಿ ನೀವಿದ್ದೀರಿ ಅಂತ ಅರ್ಥ. ಒಂದು ಸೂತ್ರವನ್ನು ನೀವು ಪಾಲಿಸಬೇಕಾದಂತ ಅನಿವಾರ್ಯತೆಯಲ್ಲಿ ನಿಮ್ಮನ್ನು ನೀವು ಕಂಡುಕೊಳ್ತೀರಿ ಅಂತಂದ್ರೆ ಅದರ ಅರ್ಥ ಏನು? ನೀವು ನನ್ನೊಳಗಿದ್ದೀರಿ ಅಂತ ಅರ್ಥ. ನನ್ನನ್ನು ಮೀರಿ ಹೋಗಲಾಗದ ಸ್ಥಿತಿಯಲ್ಲಿ ನೀವಿರುವಾಗ ನಿಮಗೆ ಅಂತ ಎತ್ತರದ ಸ್ಥಾನದಲ್ಲಿ ನಾನಿದ್ದೇನೆ ಅಂತ ಅರ್ಥ. ಇನ್ನೂ ಸೂಕ್ಷ್ಮ ಉಂಟು. ಏನು? ಬ್ರಹ್ಮ ತೇಜಸ್ವಿ ಅನ್ನೋ ಶಬ್ದವನ್ನು ತಗೊಳ್ಳಿ, ಬ್ರಹ್ಮನಡೆ ಶಬ್ದವನ್ನು ತಗೊಳ್ಳಿ, ಬ್ರಹ್ಮಬಲ ಎನ್ನುವ ಶಬ್ದವನ್ನು ತಗೊಳ್ಳಿ, ಬ್ರಹ್ಮ ಸಾಮರ್ಥ್ಯ ಎನ್ನುವ ಶಬ್ದವನ್ನು ತಗೊಳ್ಳಿ, ಬ್ರಹ್ಮ ಪದ ಎನ್ನುವುದನ್ನು ತಗೊಳ್ಳಿ, ಬ್ರಹ್ಮೈಕ್ಯ ಎನ್ನುವುದನ್ನು ತಗೊಳ್ಳಿ, ಬ್ರಹ್ಮಾನಂದ ಎನ್ನುವುದನ್ನು ತಗೊಳ್ಳಿ. ಎಲ್ಲವೂ ದೊಡ್ಡದಕ್ಕೆ ಪೂರಕವಾಗಿ ಪರ್ಯಾಯವಾಗಿ ಇರುವಂಥದ್ದು.
ಆದ್ದರಿಂದಲೇ ಎತ್ತರದ್ದೇನುಂಟು ದೊಡ್ಡದೇನುಂಟು ಅವೆಲ್ಲವೂ ಕೂಡ ಬ್ರಹ್ಮ ಶಬ್ದದಿಂದಲೇ ಪ್ರಪಂಚಮುಖವಾದನ್ನು ಅರ್ಥೈಸಿಕೊಂಡಿರುವಾಗ ಅಂತ ಹೆಸರನ್ನು ಮಹಾಮಾತೆ ನನಗೆ ನೀಡಿದ್ದಾಳೆ. ನಾ ಮಾಡುವಂತ ಕೆಲಸವನ್ನು ನೀವು ಅವಲಂಬಿಸಿದ್ದೀರಿ, ನನ್ನ ಒಳಗಡೆ ನೀವಿದ್ದೀರಿ ಅಂತ ಆದ್ಮೇಲೆ ನಾ ಮಾಡುವಂತಹ ಸೃಷ್ಟಿಯ ಕೆಲಸ ಘನವೇನು ಅಷ್ಟೊಂದು ಘನವೇ ಅಲ್ಲ. ಸೃಷ್ಟಿ ಕಾರ್ಯವಾದಷ್ಟೊಂದು ಘನವಲ್ಲ. ಕಾರ್ಯವಾದಷ್ಟೊಂದು ಘನವಲ್ಲ. ಕೆಟ್ಟು ಹೋಗದ ತಿರದಿ ಸೃಷ್ಟಿ ಕಾರ್ಯವಾದಷ್ಟೊಂದು ಘನವಲ್ಲ. ಕೆಟ್ಟು ಹೋದ ತಿರದಿ ಕೊಟ್ಟು ಬೇಕಾದುದ ಕೊರೆಯುವಾಗ ನವಿ ಕೊಟ್ಟು ಬೇಕಾದುದ ಕೊರೆಯುವ ಅದನವೇ ಶ್ರೇಷ್ಠವೆಂದುರಿದ ಕರಿ ಸೃಷ್ಟಿ ಕಾರ್ಯವು ಅಷ್ಟೊಂದು ಘನವಲ್ಲ, ಅಷ್ಟೊಂದು ಘನವಲ್ಲ. ಸೃಷ್ಟಿಸುವಂತಹ ಕಾರ್ಯ ಏನುಂಟೋ ಅದು ಘನವಾದುದು ಅನ್ನುವ ಹಾಗೆ ಆಡುವುದಕ್ಕೆ ತೊಡಗಿಕೊಂಡದ್ದು. ನಿಜ ನಿಜ. ಈಗ ಅಲ್ಲ ಅಂತ ಹೇಳುವವರು ಯಾರು? ಹೌದೇ? ನೀನು ಮಾಡುವಂತಹ ಕಾರ್ಯ ಏನುಂಟು ಅದು ಘನವಾದುದು ಅನ್ನುವ ಹಾಗೆ ನಾನು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆ. ಅದು ಒಂದು ಎರಡು ಸಣ್ಣ ನಿರೂಪಣೆ. ಆ ನಿರೂಪಣೆಗೆ ನಾವು ಒಪ್ಪಿಕೊಂಡಾಯ್ತಲ್ಲ, ನಾ ದೊಡ್ಡವ ಅಂತ. ಈಗ ನೀನು ಒಪ್ಪಿಕೊಂಡ್ರೆ ಆಯ್ತು, ಅಲ್ಲಿಗೆ ಮುಗಿಯಿತು. ಬ್ರಹ್ಮ ಘನ ಅಂತ ಹೇಳಿದ್ದು ಹೌದು, ಅಷ್ಟೊಂದು ಘನ ಅಲ್ಲ. ಪೂರ್ಣ ವಿರಾಮ ಅಲ್ವಾ ಅದು? ಎಲ್ಲಿಂದ? ಅರ್ಧ ವಿರಾಮ. ಮತ್ತೆ ಇನ್ನದು ವಾಕ್ಯದಲ್ಲಿ ಅರ್ಧ ವಿರಾಮವೇ ಹೆಚ್ಚಾಯ್ತು. ಎಲ್ಲ ಮುಗಿಸ್ಲಿಲ್ಲ ನಾನು. ಈಗ ಅಷ್ಟೊಂದು ಘನ ಅಲ್ಲ ಅಂತಾದ್ರೆ ಘನ ಉಳ್ಳದು ಬೇರೆ ಉಂಟು ಅಂತಾಯ್ತಲ್ಲ? ಉಂಟಲ್ಲ. ಯಾವುದಯ್ಯ? ಸೃಷ್ಟಿಸುವಂತಹ ಕಾರ್ಯ, ಅದಕ್ಕಿಂತ ಪಾಲನೆಯ ಉದ್ಯೋಗ ಏನುಂಟು ಅದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಸೃಷ್ಟಿ ಅನ್ನೋದು ಪ್ರಥಮ ಹೌದು, ಸರಿ, ಅದನ್ನು ನಾನು ಒಪ್ಪಿಕೊಳ್ತೇನೆ. ಹಾಗೆಂದು ಆ ಸೃಷ್ಟಿ ಯಾವಾಗ ಪ್ರಧಾನ ಆಗ್ತದೆ ಅನ್ನೋದನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗ್ತದೆ. ಯಾವಾಗ? ಅಮ್ಮನ ಹೇಳಿಕೆ ಹೇಗೆ? ಕಂದ ಬ್ರಹ್ಮ ಸೃಷ್ಟಿಯ ಕಾರ್ಯವನ್ನು ಮಾಡು ಮತ್ತೆ ಅನ್ನೋ ಹಾಗೆ ಆಡಿದವಳ ಅಮ್ಮ. ಮತ್ತೆ ಒಂದು ಕ್ಷಣದಲ್ಲಿ ನಡೆದು ಹೋಗುವಂತದ್ದು. ಹಾಗೆಂದು ನಾನು ಯೋಚನೆ ಮಾಡುವುದು, ಆ ನಿನ್ನ ಸೃಷ್ಟಿಯನ್ನು ಹಾಗೆ ಬಿಟ್ರೆ ಏನಾಗ್ತದೆ ಹೇಳು? ಏನಾಗ್ತದೆ? ಆ ಸೃಷ್ಟಿ ಕೆಟ್ಟು ಹೋಗ್ತದೆ, ಅದಕ್ಕೆ ಅದು ಹಾಳಾಗಿ ಹೋಗ್ತದೆ. ಆ ನಿನ್ನ ಸೃಷ್ಟಿ ಕೆಡದಂತೆ ಈ ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಬೇಕು ಅಂತ ಇದ್ರೆ ಏನು ಆ ಜೀವಿ ಕಾಲ ಕಾಲಕ್ಕೆ ಪಾಲನೆ ಪೋಷಣೆ ಅನ್ನುವುದನ್ನು ಅಗತ್ಯವಾಗಿ ಪಡ್ಕೊಳ್ಬೇಕಾಗ್ತದೆ. ಅಮ್ಮ ಹೇಳಿದಾಳೆ ಅದನ್ನು ಅಲ್ವಾ? ಮಗನೇ ವಿಷ್ಣು. ಅದೆಲ್ಲವನ್ನು ಒದಗಿಸಿಕೊಡುವವನು ಯಾರು ಅನ್ನುವ ಹಾಗೆ ಯೋಚನೆ ಮಾಡಿದ್ರೆ ಪಾಲನಾಧ್ಯಕ್ಷನಾದಂತಹ ನಾನು ಬೀಜವೊಂದನ್ನು ಬಿತ್ತಿದ್ರೆ ಸಾಕಾಗುವುದಿಲ್ಲ, ಅದು ಮೊಳಕೆ ಹಿಡಿದು ಹೆಮ್ಮರವಾಗಿ ಪ್ರಪಂಚದಲ್ಲಿ ಪ್ರಕಟ ಆಗಬೇಕು ಅಂತ ಇದ್ರೆ ಕಾಲ ಕಾಲಕ್ಕೆ ಅದಕ್ಕೆ ಬೇಕಾದನ್ನೆಲ್ಲ ಕೊಡ್ಬೇಕಾಗ್ತದೆ, ಅದು ಪಡ್ಕೊಳ್ಬೇಕಾಗ್ತದೆ. ಆದ್ದರಿಂದ ಬ್ರಹ್ಮ ಸೃಷ್ಟಿಸುವಂತಹ ಕಾರ್ಯಕ್ಕಿಂತ ಪಾಲನೆಯ ಉದ್ಯೋಗ ಏನುಂಟೋ ಅದು ಶ್ರೇಷ್ಠವಾಗಿದೆ. ಬ್ರಹ್ಮ ಹೊಸ ವಾದವನ್ನು ಪರಿಚಯಿಸ್ತಾ ಇದ್ದೆ. ನಾ ಹೇಳಿದ್ದದನ್ನಲ್ಲ, ಜ್ಯೇಷ್ಠವಾದ ನನ್ನದು ಶ್ರೇಷ್ಠವಾದ. ಆ ವಾದ ಮೂಲಕವೇ ಹೀಗೆ ಮುಂದುವರಿದ್ರೆ ಮುಗಿಯುವುದಿಲ್ಲ. ಇದು ಇವತ್ತು ಮುಗಿಯುವಂತದ್ದಲ್ಲ. ಮುಗಿಸಬೇಕು ಅಂತಾದ್ರೆ ಮುಗಿಸುವ ಒಬ್ಬ ಇದ್ದಾನಲ್ಲ, ಅವ ಹೇಳಿದಾನಲ್ಲ ಎಲ್ಲವನ್ನು ಮುಗಿಸುವ ನಾನು, ಅವನಲ್ಲಿ ಇದನ್ನು ಮುಗಿಸಲಿಕ್ಕೆ ಹೇಳುವ. ಅಯ್ಯ, ಅವನ ವಾಕ್ಯವನ್ನೇ ಪ್ರಧಾನವಾಗಿಟ್ಟುಕೊಂಡು ಮುಂದುಕೊಂಡು ಹೋಗುವುದಿದ್ರೆ ಕೊಡುವುದೇ ಹೆಚ್ಚು ಅಂತಾದ್ರೆ ಅಲ್ಲಿಯೂ ನನ್ನ ವಾದ ಉಂಟು. ಅವ ಜೀವನ ಕೊಡುವುದು ಹೆಚ್ಚಾದ್ರೆ ನಾ ಜೀವ ಕೊಡುವವ. ಜೀವ ಕೊಡುವುದು ಹೆಚ್ಚು, ಜೀವನ ಕೊಡುವುದು ಹೆಚ್ಚು, ಸರಿಯಾವುದೇ ನಿನ್ನ ವಚನವು ಹರನಿಂದನಾಚನ ತರಿ ನಿನ್ನ ವಚನವು ಹೊರೆಯುವ ತನಿಸೇತನು ಹರಿಹರರೆ ಮಲಿ ಭೇದವಿಲ್ಲದೆ ಹರಿಹರರೆ ಮಲಿ ಭೇದವಿಲ್ಲ ನಿನ್ನೊಡೆರಗ ಬಾಗಿಗೆ ಮುನವು ಹರನಿಂದನಾಚನ ತರಿ ನಿನ್ನ ವಚನವು ಹೊರೆಯುವ ತನಿಸೇತನು
ತಿಳಿದಿತ್ತು. ಆದ್ದರಿಂದ ಕೇಳಬೇಕನ್ನಿಸಿತ್ತು. ಸ್ಪಷ್ಟವಾಗಿ ಕೇಳಿದೆ. ಸರಿ, ನಿನ್ನ ವಚನವು ಆಡಿದಂಥ ಮಾತು ಸರಿ, ಸರಿಯಾಗಿದೆ. ಯಾವುದು ಸರಿ? ಯಾಕೆ ಗೊತ್ತಾ? ಬ್ರಹ್ಮನ ಕಾರ್ಯ, ಸೃಷ್ಟಿ ಕಾರ್ಯ ಅದು ಕ್ಷಣಿಕವಾದುದು, ಒಂದು ಘಳಿಗೆಯಲ್ಲಿ ಆಗಿ ಹೋಗುವಂಥದ್ದು. ಹೌದೌದು. ನನ್ನದು ಹಾಗೆ ಲಯದ ಕಾರ್ಯ, ಅದು ಕೂಡ ಒಂದು ಗಳಿಗೆ, ಒಂದು ಕ್ಷಣ ಸಾಕಾಗ್ತದೆ. ಆದರೆ ನಿನ್ನ ಉದ್ಯೋಗದ ಬಗ್ಗೆ ಯೋಚನೆ ಮಾಡಿದ್ರೆ ಅದು ಸುದೀರ್ಘವಾದುದು. ಜೀವಿಯ ಜೀವನ ಸುದೀರ್ಘವಾಗಿ, ಹೌದಲ್ವಾ? ಹೆಚ್ಚು ಶ್ರಮ ಬೇಕಾಗ್ತದೆ ಅದಕ್ಕೆ. ಹಾಗಾಗಿ ಪಾಲನಾ ಕಾರ್ಯವು ಶ್ರೇಷ್ಠವಾಗಿದೆ, ಜ್ಯೇಷ್ಠವಾಗಿದೆ. ನಿನ್ನ ಮಾತನ್ನು ನಾನು ಒಪ್ಪಿಕೊಂಡಿದ್ದೇನೆ. ಹಾಗಿದ್ರೆ ನನ್ನನ್ನು ಒಪ್ಪಿಕೊಂಡಿದ್ದಿ ಅಂತ ಆಯ್ತು. ಮುಂದಕ್ಕೆ ಏನು ಅಂತ ಚಿಂತನೆ ಮಾಡಿಕೊಂಡಿದ್ದೆ ನೀನು? ಮುಂದಿನ ಪ್ರಪಂಚ ಹರಿಹರನಲ್ಲಿ ಭೇದವಿಲ್ಲ ಅನ್ನುವುದನ್ನು ಗುರುತಿಸುವುದಕ್ಕಾಗಿ ನಾನು ನಿನ್ನೊಳಗೆ ಐಕ್ಯವಾಗುತ್ತೇನೆ. ಸರಿ, ಪಾಲನೆಯ ಉದ್ಯೋಗ ಎಷ್ಟು ಶ್ರೇಷ್ಠವಾಗಿದೆ ಅನ್ನುವುದನ್ನು ಅರ್ಥ ಮಾಡಿಕೊಂಡಂತಹ ನೀನು ನನ್ನ ಒಳಗೆ ಸೇರಿಕೊಳ್ತಿಂತ ನಿನಗೆ ಪಥ ಬೇಕಲ್ಲ? ಸರಿ, ಹೋಗು ಒಳಗೆ. ಬಗೆಗಾಗಿ ದುರಗೈವ ನಾವು ನಮ್ಮೊಳಗೆ. ಏನ ಹರಿಹರನು ನೀನು ಈಗ ಒಂದಾದ್ರಿಂದ ಆದ್ರೆ ಏನು ಬ್ರಹ್ಮ ಹೆದರ್ತೇನೆ ಅಂತ ಭಾವಿಸಿದೆಯಾ? ಆಹಾ, ಬಲಗಳಲ್ಲಿ ಶ್ರೇಷ್ಠವಾದದ್ದು ಬ್ರಹ್ಮ ಬಲ. ಹೌದಾ ಎನ್ನುವುದನ್ನು ಹೊತ್ತಿಗೆ ನಿರೂಪಿಸುವುದಕ್ಕೆ ಸಿದ್ಧನಾಗಿ ನಿಂತಿದ್ದೇನೆ. ಹೇಗೆ? ಏನು ಬ್ರಹ್ಮ ಸಾಮರ್ಥ್ಯ ಎನ್ನುವುದನ್ನು ವಿಸ್ತರಿಸಬೇಕು ಅಂತಾದ್ರೆ ಇನ್ನು ವಾದ ಮೂಲಕ ಅಲ್ಲ, ಮತ್ತೆ ಆ ವಾದದ ಮೂಲಕ ಅಲ್ಲ, ಮತ್ತೆ ಇದು ಅದೆಂತದ್ದು? ಬಾಹುಬಲಿ ಅದ್ಯಾಕೆ? ಎತ್ತಿ ಬಿಸಾಡುವುದಕ್ಕೆ, ನನ್ನ ನಿಜ ಬಲದ ಭುಜ ಸಿರಿಯೇನುಂಟು ಎನ್ನುವುದನ್ನು ತೋರಿಕೊಡುವುದಕ್ಕಾಗಿ, ನನ್ನ ವಿಕ್ರಮದ ವಿಷಯಕ್ಕೆ ವಿರಾಟ್ ರೂಪ ಏನೆನ್ನುವುದನ್ನು ತೋರಿಕೊಡುವುದಕ್ಕಾಗಿ, ನನ್ನ ಪೌರುಷ ಪ್ರದೀಪ್ತಿಯು ಪ್ರಕರ್ಷಾವಸ್ಥೆಯಲ್ಲಿ ಪ್ರಸ್ಫುಟವಾಗಿ ಪ್ರಕಟಗೊಂಡಿತು ಅಂತಾದರೆ ನೀನೋ ನಿನ್ನೊಳಗೆ ಸೇರಿಕೊಂಡಂತ ಅವನು ನಿಮ್ಮ ಮಹಾಘಟಬಂಧನ ಪುಡಿಪುಡಿಯಾಗಿ ಈ ನೀರೊಳಗೆ ನೀರುಗುಳ್ಳೆ ಆಗದಿದ್ರೆ ನಾನು ಬ್ರಹ್ಮನಲ್ಲ, ನನ್ನದು ಬ್ರಹ್ಮ ಬಲ ಅಲ್ಲ. ಎಂತದ್ದು? ಧುರವ? ಹೌದು. ಮತ್ತೆ ವಾದ? ಅದರಲ್ಲಿ ಫಲ ಇಲ್ಲ ಅಂತ. ವಾದದಿ ಫಲವಿಲ್ಲ, ಶೋಧನೆಯಿಂದಲೇ ವಾದದಿ ಫಲವಿಲ್ಲ, ಶೋಧನೆಯಿಂದಲೇ ಸಾಧಿಸಿ ತಿಳಿಯುವ ನಿಜವ. ಹೋದ ಕಲ್ಪದಿ ಲಯವಾದ ಪ್ರಪಂಚವು ಐದಿ ಭರದಿ ನೆಲೆದಿರುವಾಗ ವಾದದಿ ಫಲವಿಲ್ಲ. ಸ್ವಲ್ಪ ಸಮಾಧಾನ ಮಾಡಿಕೋ ಬ್ರಹ್ಮ. ಯಾಕೆ? ಹರ ನನ್ನ ಒಳಗೆ ಸೇರಿದ ಕ್ಷಣದಲ್ಲಿ ಕಣ್ಣನ್ನು ಕೆಂಪಾಗಿಸಿಕೊಂಡು ರಟ್ಟೆಯನ್ನು ಬಡಿದುಕೊಂಡು ದೂರಕ್ಕಾಗಿ ಮನ ಮಾಡಿದವನು ನೀನು. ಉಕ್ಕುತಿಹುದು ಭುಜದ ಶೌರ್ಯ. ಈಗ ನಾನು ಮತ್ತು ನೀನು ಯುದ್ಧವನ್ನು ಮಾಡಿದ್ರೆ ಇದರಲ್ಲಿ ಯಾರು ಶ್ರೇಷ್ಠರು ಯಾರು ಜ್ಯೇಷ್ಠರು ಅನ್ನೋದನ್ನು ಕಂಡುಕೊಳ್ಳುವುದಕ್ಕೆ ಸಾಧ್ಯ ಉಂಟು ಹೇಳು? ಬಿದ್ದವ ಸೋತ ಎದ್ದವ ಗೆದ್ದ. ಯುದ್ಧದಲ್ಲಿ ಇಂಥವರು ಅಂತ ಮಾತ್ರ ಅಲ್ವ ನಿರ್ಣಯ ಆಗುವುದು. ಹಾಗೆಂದು ನನ್ನ ಯೋಚನೆ ಹಾಗಲ್ಲ. ಎಲ್ಲಾ ವಿಚಾರದಲ್ಲಿಯೂ ಯಾರು ಶ್ರೇಷ್ಠರು ಅನ್ನುವುದನ್ನು ಕಂಡುಕೊಳ್ಬೇಕು ಅನ್ನುವ ಹಾಗೆ ಅದಕ್ಕೆ ಒಂದು ದಾರಿ ಉಂಟಲ್ಲ. ಏನು? ಅಮ್ಮನೇ ಹೇಳಿದ್ದು. ಹೇಗೆ? ಹೋದ ಕಲ್ಪದಲ್ಲಿ ಲಯವಾದಂತಹ ಪ್ರಪಂಚ ಒಂದಿದೆ ಅನ್ನುವ ಹಾಗೆ. ನಿಜ. ನಾವಿಬ್ಬರು ಜೊತೆಯಾಗಿ ಶೋಧನೆ ಮಾಡುವ. ಹೇಗೆ? ಹೇಗೆ ಬಲ್ಲೆಯ? ನಿನ್ನ ಒಳಗೆ ನಾನು ಹೋಗುವುದು, ನನ್ನಲ್ಲಿ ನೀನು ಸೇರಿಕೊಳ್ಳುವುದು, ಆ ಮೂಲಕವಾಗಿ ಅಮ್ಮನ ಕೊಡುಗೆಯಲ್ಲಿ ಹೆಚ್ಚುಗಾರಿಕೆ ಯಾರಲ್ಲಿ ಉಂಟು ಅನ್ನುವುದನ್ನು ಕಂಡುಕೊಳ್ಳುವುದು. ನನ್ನಲ್ಲಿ ಹೆಚ್ಚಿದ್ರೆ ನಿನ್ನನ್ನು ನಾಯಕ ಅನ್ನುವ ಹಾಗೆ ನಾನೇ ಒಪ್ಪಿಕೊಳ್ಳುದಲ್ವ? ನಿನ್ನಲ್ಲಿ ಹೆಚ್ಚಿದ್ರೆ ಅದು ನೀನು ಒಪ್ಪಿಕೊಳ್ಬೇಕಾಗ್ತದೆ. ಒಳ್ಳೆಯದು. ಒಳ್ಳೆಯದನ್ನು ಬ್ರಹ್ಮ ಯಾವತ್ತೂ ಒಪ್ಪಿಕೊಳ್ತಾನೆ. ಸರಿ. ಯಾಕೆ? ಒಳ್ಳೆಯದು ಹುಟ್ಟಿದ್ದೇ ಬ್ರಹ್ಮ ಇರುವುದರಿಂದ ಎನ್ನುವುದನ್ನು
ನಿನಗೆ ಮನವರಿಕೆ ಮಾಡಿಕೊಡುವುದಕ್ಕೆ ಉದ್ದೇಶದಿಂದಲೇ ಬ್ರಹ್ಮ ಸಾಕ್ಷಾತ್ಕಾರದ ಮಹಾಭಾಗ್ಯಕ್ಕಾಗಿ ಸಂತೋಷ ಪಡುತ್ತಾ ಹೋಗುವುದಕ್ಕೊಂದು ಪಥ ಬೇಕಲ್ಲ ನಿನಗೆ. ಇದೋ 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 ಒಳ ಹೋದವನಿಗೆ ಏನು ಬ್ರಹ್ಮ ಅಂತ ಗೊತ್ತಾಗಬೇಕು. ಅದಕ್ಕಾಗಿಯೇ ದೇಹದ 9 ದ್ವಾರಗಳನ್ನು ಆಗಲಿಲ್ಲ, ಇದನ್ನು ಆಗಲಿಲ್ಲ ಅಂತ ಹೇಳಲಿಕ್ಕಿಲ್ಲ. ಯಾವುದಾಗುತ್ತದೆ ಅಷ್ಟನ್ನು ಮಾತ್ರ ಹೇಳಬೇಕು. ಪ್ರಯತ್ನಿಸಿದ್ರೆ 1 2 3 4 5 6 7 8 ದ್ವಾರಗಳನ್ನು ಬಂಧಿಸಲಿಕ್ಕೆ ಆಗ್ತದೆ. ಮತ್ತೆ ಉಳಿದದ್ದು ಕೆಳಗಿನ ಒಂದು ಅದೋ ದ್ವಾರ. ಕೆಳಗಿನಿಂದ ಬರುವವರು ಕೆಳಗಿನವರೇ, ಅವ್ರು ಹೇಗೆ ಮೇಲೆ ಆಗ್ಲಿಕ್ಕೆ ಆಗ್ತದೆ ಎನ್ನುವುದನ್ನೇ ಉದ್ದೇಶವಾಗಿಟ್ಟುಕೊಂಡು ಕೆಳಗಿನ ಅದೋ ದ್ವಾರವೊಂದನ್ನು ಹಾಗೆಯೇ ತೆರೆದಿಟ್ಟಿದ್ದೇನೆ. ಉಳಿದ 8 ದ್ವಾರಗಳನ್ನು ಬಂಧಿಸಿ ನಿರೀಕ್ಷೆಯಲ್ಲಿರ್ತೇನೆ. ಕಲ್ಪದಿ ಪ್ರಳಯ ಕುಂದಿದ ಧರೆಗಳೆಲ್ಲ ಸರಿ, ಬ್ರಹ್ಮನಲ್ಲಿ ಆಡಿದಂತಹ ಮಾತಿನಂತೆ ಅವನ ಬಾಯಿಯ ಮೂಲಕವಾಗಿ ಜಠರವನ್ನು ಸೇರಿಕೊಂಡೆ, ತಿರುಗಾಟವನ್ನು ಮಾಡಿದೆ. 1-2 ದಿನಗಳ ತಿರುಗಾಟ ಅಲ್ಲ, ಎಷ್ಟೋ 1000 ವರ್ಷಗಳಲ್ಲಿ ಸುತ್ತಾಡಿದೆ. ಬ್ರಹ್ಮನ ಒಳಗೆ ಏನುಂಟು, ಎಷ್ಟುಂಟು, ಹೇಗುಂಟು ಎಲ್ಲವನ್ನು ಕಂಡುಕೊಂಡದ್ದಾಯಿತು. ಈ ವಿಚಾರವನ್ನು ಅವನಲ್ಲೇ ತಿಳಿಸಬೇಕು. ಸಾರ್ತೇನೆ ಹೊರಗೆ ಸಾರುವೆನು ಹೊರಗೆ ಮೇಲಕ್ಕೆ ಏರಿ ತುದಿಯನು ಕಾಣದೆ ಬಾಯಾರಿ ಕೆಳಗಿಳಿದರಸಿ ಕಂಡ ದ್ವಾರವನ್ನು ಬ್ರಹ್ಮನ ಹಿರಿಮೆಯನ್ನು ಅವನಲ್ಲೇ ವಿಸ್ತರಿಸಬೇಕು, ಒಮ್ಮೆ ಹೊರ ಹೋಗಬೇಕು ಅನ್ನುವ ಹಾಗೆ ಯೋಚನೆ ಮಾಡಿದ್ದು ನಾನು. ಎಷ್ಟು ವರ್ಷಗಳಲ್ಲಿ ತಿರುಗಾಟವನ್ನು ಮಾಡಿದ್ರು ಕೂಡ ಕೈ ಕಾಲುಗಳಲ್ಲಿ ಬಲ ಕಡಿಮೆ ಆಯಿತೇ ಹೊರತು ಹೊರ ಹೋಗುವುದಕ್ಕೆ ದಾರಿಯೇ ಕಾಣುವುದಿಲ್ಲವಲ್ಲ. ಬಂದಂತಹ ದಾರಿಯಾದರೂ ಇರುವುದು ಅನ್ನುವಂತಹ ಉದ್ದೇಶದಿಂದ ಮೇಲಕ್ಕೆ ಏರಿದ್ರೆ ಅದನ್ನು ಕೂಡ ಭದ್ರವಾಗಿ ಮುಚ್ಚಲ್ಪಟ್ಟಿದೆ. ಇನ್ನೇನು ಮಾಡೋಣ ಅನ್ನುವ ಹಾಗೆ ಕೆಳಗೆ ಇಳಿದು ಬಂದು ನೋಡಿದ್ರೆ ಇದೆಂತದಪ್ಪ, ಕೆಳಗಿನಿಂದ ಬೆಳಕು. ಅರ್ಥ ಆಯ್ತು ನನಗೆ. ಯಾವ ರೀತಿಯಲ್ಲಾದ್ರೂ ನನ್ನನ್ನು ಸಣ್ಣವನನ್ನಾಗಿಸಬೇಕು ಅನ್ನುವ ಹಾಗೆ ಯೋಚಿಸಿದ ಬ್ರಹ್ಮ ಅಧೋದ್ವಾರವೊಂದನ್ನು ತೆರೆದಿಟ್ಟಿದ್ದಾನೆ ಅನ್ನುವುದು ಸ್ಪಷ್ಟ. ದೇಹದಲ್ಲಿರುವಂತಹ ಪ್ರತಿಯೊಂದು ಭಾಗ ಕೂಡ, ಪ್ರತಿಯೊಂದು ಅಂಗ ಕೂಡ ಶ್ರೇಷ್ಠ ಅನ್ನುವುದನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡವನು ನಾನು. ಆದ್ದರಿಂದ ತಡ ಮಾಡುವುದಿಲ್ಲ, ಕಾಣುತ್ತಿರುವಂತಹ ದ್ವಾರದಿಂದ ಸಾಧ್ಯನ ಶೋಧಿಸಿದೆನು ನಿನ್ನುದರವ ಒಳಗೈದಿನ ಕಣ್ಣು ಪರದಲ್ಲಿ ಮೆರೆವ
ವಿಷಯ ಸರಿ ಉಂಟು, ಹೇಳಿದ ಶೈಲಿ ಒಳ್ಳೇದಾಗ್ಲಿಲ್ಲ. ಹೇಗೆ? ಏನಿಲ್ಲ ಅಂತಲ್ಲ, ಮತ್ತೆ ಏನುಂಟು ಏನಿಲ್ಲ. ಹೌದಪ್ಪ, ಎಲ್ಲವನ್ನೂ ತುಂಬಿಕೊಂಡವನು ನೀನು. ಒಂದೆಡೆಯಿಂದ ಏಕಾದಶ ರುದ್ರರು, ಆಮೇಲೆ ದ್ವಾದಶಾದಿತ್ಯರು, ಮುಂದೆ ಸೂರ್ಯಚಂದ್ರರು, ಬಳಿಕ ಮನ್ಮುನಿಗಳು, ನಂತರ ಇಂದ್ರಾದಿ ಸುಮನಸರು ಎಲ್ಲರಿದ್ದಾರೆ. ಸರಿ, ಒಂದು ಕಡೆಯಲ್ಲಿ ನೋಡಿದ್ರೆ ನಿನ್ನಂಥವರು ಇದ್ದಾರೆ, ಇನ್ನೊಂದು ಕಡೆಯಲ್ಲಿ ಹರನಂಥವರು ಇದ್ದಾರೆ. ಎಲ್ಲಿ ಹೋದ್ರು ಎಷ್ಟು ಹುಡುಕಿದ್ರು ನನ್ನಂಥವರು ಮಾತ್ರ ಕಾಣಿಸುವುದೇ ಇಲ್ಲ. ಅಗತ್ಯವೇ ಇಲ್ಲ, ಬೇಡ ಬಿಡೋಣ. ಇದ್ದದ್ದಲ್ಲೇ ಹಾಗುಂಟು. ಹೇಗಿದೆ ಅನ್ನು ಹಾಗೆ ಯೋಚನೆ ಮಾಡಿದ್ರೆ ಕೈ ಕಟ್ಟಿದ್ದು ಕೈ ಕಟ್ಟಿದ ಹಾಗೆ, ಬಾಯಿ ಬಿಟ್ಟದ್ದು ಬಾಯಿ ಬಿಟ್ಟ ಹಾಗೆ, ಕಣ್ಣು ಮುಚ್ಚಿದ್ದು ಕಣ್ಣು ಮುಚ್ಚಿದ ಹಾಗೆ. ಬ್ರಹ್ಮ ಕುಳಿತದ್ದೆಲ್ಲ ಕುಳಿತ ಹಾಗೆ, ಯಾವುದಕ್ಕೂ ಚಲನೆಯೇ ಇಲ್ಲ ಬ್ರಹ್ಮ. ವಿಧಿಯದರ ಸಾರಥ್ಯವು ಅಂದ್ರೆ ನಾ ಚಲನೆಯನ್ನು ಕೊಡದೆ ಯಾವುದು ಚಲಿಸುವುದಿಲ್ಲ. ನಿನಗೆ ಬೇಕಿದ್ರೆ ಇನ್ನೊಂದು ಅವಕಾಶ ಮಾಡಿಕೊಡ್ತೇನೆ, ಈಗಲ್ಲ, ಸ್ವಲ್ಪ ಹೊತ್ತಿನ ನಂತರ. ಆಗ ನೀ ಹೋಗಿ ನೋಡಿದ್ರೆ ಈಗ ಕೂತಿರುವುದೆಲ್ಲ ಮಲಗಿರ್ತದೆ. ಹೌದಾ? ಹೌದೌದು, ಮಲಗಿದ್ದದೆಲ್ಲ ಹೊರಳಾಡಿಕೊಂಡಿರ್ತದೆ. ಆ ದೃಶ್ಯವನ್ನೊಮ್ಮೆ ಕಾಣಬೇಕು ಅಂತ ಉಂಟು. ಬ್ರಹ್ಮ ರಹಸ್ಯ ನೋಡು. ಆಮೇಲೆ ಮುಂದೆ ಏನು ಅನ್ನೋ ಹಾಗೆ ಮುಂದೆ ಹೋದ್ರೆ ಬ್ರಹ್ಮ ಎಲ್ಲಿ ಹೋದ್ರು ಪಳ 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 ಅನ್ನೋ ಹಾಗೆ ಹೊಳಿತಾ ಉಂಟು. ಏನದು? ಏನಪ್ಪಾ ಇದು ಅನ್ನೋ ಹಾಗೆ ಕಂಡುಕೊಂಡ್ರೆ ಅರ್ಥ ಆಯ್ತು, ನಿನ್ನ ಉದರದಲ್ಲಿ ಇರುವಂತದ್ದೆಲ್ಲ ಬಂಗಾರದ ವರ್ಣದಿಂದ ರಂಜಿಸ್ತಾ ಉಂಟು ಬ್ರಹ್ಮ. ನಾವು ಒಳಗಡೆ ಬಂಗಾರವೇ. ನೀನು ಬಂಗಾರವೇ, ನೀನು ಬಂಗಾರಪ್ಪ. ಹಾಗೆ ಕರೆ. ಆವಾಗ್ಲೇ ನಾನೊಂದು ತೀರ್ಮಾನ ಮಾಡಿದ್ದೇನೆ. ಏನು? ಈ ಸಲ ನಿನಗೊಂದು ಹೆಸರಿಡ್ಬೇಕು ಅನ್ನೋ ಹಾಗೆ. ಹೇಗೆ? ಹಿರಣ್ಯವನ್ನೇ ಉದರದಲ್ಲಿ ತುಂಬಿಕೊಂಡಿದ್ದ ಕಾರಣದಿಂದ ಇನ್ನು ಮುಂದಕ್ಕೆ ನೀನು ಹಿರಣ್ಯ ಗರ್ಭ. ವೇದ ಗರ್ಭಾಯ ವಿದ್ಮಹೆ ಹಿರಣ್ಯ ಗರ್ಭಾಯ ಧೀಮಹಿ ತನ್ನೋ ಬ್ರಹ್ಮ ಪ್ರಚೋದಯ. 1008 ಸಲ ಹೇಳು, ಒಳ್ಳೆದಾಗುತ್ತೆ. ಹೇಳ್ಬೋದು, ಅಷ್ಟು ಉಂಟಲ್ಲ. ಏನು ಅಂತ ತಿಳ್ಕೊಂಡ್ಯೋ? ಏನು? ಬ್ರಹ್ಮ ಬ್ರಹ್ಮ ಹೆಸರು ಕೇಳಿದ್ರೆ ಜೀವರಾಶಿಗಳು ಗಟ 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 ಗಟ. ಅಂತಹ ಬ್ರಹ್ಮನಿಗೆ ಹೆಸರಿಡುವುದರ ಮೂಲಕವಾಗಿ ತಾನು ದೊಡ್ಡವನೆನ್ನುವಂತಹ ಭ್ರಮೆಗೆ ಒಳಗಾಗುತ್ತೇನೆ ಎನ್ನುವಂತಹ ನಿಲುವಿನಲ್ಲಿ ನೀನು ಮುಂದಟ್ಟಿಕೊಂಡು ಹೋಗುತ್ತಿ ಅಂತಾದರೆ, ಹೆಸರಿಟ್ಟವರಿಗೆ ಹೆಸರಿಡಬಲ್ಲಂತಹ ಸಾಮರ್ಥ್ಯವಂತ ಈ ಬ್ರಹ್ಮ ಎನ್ನುವುದನ್ನು ನೆನಪಿಟ್ಟುಕೋ. ಅದೋ ದ್ವಾರದಿಂದ ಹೊರಬಂದ ಕಾರಣ ಮುಂದೆ ನೀ ಅಧೋಕ್ಷ ಎನ್ನುವಂತ ಹೆಸರಿನಿಂದಲೇ ಗುರುತಿಸಲ್ಪಡು. ಆಯ್ತಲ್ಲ, ಎಂಬಲ್ಲಿಗೆ ಮುಗಿಲಿಲ್ಲ. ಅರಿತುಕೋ ಪಂಥವನು. ಹರಿ ಹೋಗಿ ಬಂದ ಬ್ರಹ್ಮನಿಗೆ ನನಗೆ ಹೇಳುವುದೇ ಆಗುವುದಿಲ್ಲ. ಏನು ಬ್ರಹ್ಮನ ಸಾಮರ್ಥ್ಯ ಎನ್ನುವುದನ್ನು ತೋರಿಕೊಡುವುದಕ್ಕಾಗಿ ಸಿದ್ಧನಾಗಿದ್ದೇನೆ. ತೋರಿದರೆ ಪಥವನ್ನು ನೀ ನಿನ್ನೊಳಗೆ ಪ್ರವೇಶ ಮಾಡುವುದರ ಮೂಲಕವಾಗಿ ನೀನೇ ಎನ್ನುವುದನ್ನು ನೋಡಿ ಬರ್ತೇನೆ. ಹೊರಟದ ನೀನು? ಹೌದು. ಈಗ ಹೋಗುದಿದ್ರೆ ದಾರಿ ಬೇಡ ಬೇಕು. ನಿಂಗೆ ಯಾವ್ದಾದಿತ್ತು? ಯಾವ್ದು ಕೊಡ್ತಿ? ಬಾಯಿ ಆದಿತ್ತ. ತೋರಿಸೊಮ್ಮೆ. ಹೋಗುವೊಳಗೆ ಸರಿ. ರಾಜಸ ಗುಣವನ್ನೇ ಅಧಿಕವಾಗಿ ಮೈಗೂಡಿಸಿಕೊಂಡಂತ ಇವನಿಗೆ ಅಹಂಕಾರ ಅನ್ನೋದು ಅಡ್ಡಾಸಿ ಹೋಗಿದೆ. ಸ್ವಲ್ಪ ಇಳಿಸಬೇಕಲ್ವ? ಬಾಯಿಯ ಮೂಲಕವಾಗಿ ಉದರವನ್ನು ಸೇರಿಕೊಂಡಿದ್ದಾನೆ. ಹರಿಯ ಯೋಗ್ಯತೆ ಏನು, ಅಂತಸ್ತು ಏನು ಅನ್ನೋದು ಅಲ್ಲಿ ಅವನಿಗೆ ಅರ್ಥ ಆಗಬೇಕು. ಹಾಗಾಗಬೇಕು ಅಂತ ಇದ್ರೆ ನನ್ನಿಂದ ಒಂದು ಕೆಲಸ ಆಗಬೇಕು. ಅವನು 8 ದ್ವಾರವನ್ನು ಬಂಧಿಸಿ 1 ದ್ವಾರವನ್ನು ಹಾಗೆ ಉಳಿಸಿದ್ದಾನೆ. ಆದ್ರೆ ನಾನು ಹಾಗಲ್ಲ. ದೇಹದಲ್ಲಿರುವಂತಹ ಎಲ್ಲಾ ದ್ವಾರಗಳು, ನವ ದ್ವಾರಗಳನ್ನು ಬಂಧಿಸಿ ಹಾಗೆ ಇದ್ದು ಬಿಡ್ತೇನೆ ನೋಡುವ.
ಕಾಣುತ್ತಾ ಇದ್ದೇನೆ. ಸೂರ್ಯಚಂದ್ರರು, ತ್ರಿಗುಣಗಳು, ಚತುರ್ವೇದಗಳು, ಪಂಚಭೂತಗಳು, 6 ಶಾಸ್ತ್ರಗಳು, 7 ಋಷಿಗಳು, 8 ವಸುಗಳು, 9 ಗ್ರಹಗಳು, 10 ದಿಕ್ಕುಗಳು, ಏಕಾದಶ ರುದ್ರರು, 12 ಆದಿತ್ಯರು, 2 ರಿಂದ 12 ತನಕ ಲೆಕ್ಕ ಸಿಗ್ತದೆ. ಹಾಗಾದ್ರೆ ಒಂದೆಲ್ಲಿ? ಹೀಗೆ ಯೋಚಿಸಿದರೆ ಅರ್ಥೈಸಿಕೊಂಡೆ. ಎಲ್ಲಿರುವಂತಹ ಸಕಲ ಜೀವರಾಶಿಗಳಿಗೂ ಚೈತನ್ಯವನ್ನು ಕೊಡಬಲ್ಲವನು, ಸರ್ವಾತ್ಮಕನು, ಸರ್ವವ್ಯಾಪಕನು, ಸರ್ವಶಕ್ತನೂ ಆದಂತಹ ಹರಿ ಅವ ಒಬ್ಬ. ಹರಿ ಸರ್ವೋತ್ತಮ. ನನ್ನಂಥವರಿದ್ದಾರೆ, ಹರನಂಥವರಿದ್ದಾರೆ. ಹಾಗಾದರೆ ಹರಿ ಅಂತ ಮಾತ್ರ ಕಾಣುತ್ತಾ ಇಲ್ಲ ಅಂತಂದ್ರೆ ಏನರ್ಥ? ಕಲ್ಪಕ್ಕೆ ನಾವೆಲ್ಲ ಬದಲಾಗುತ್ತೇವೆ, ಹರಿ ಬದಲಾಗುವುದಿಲ್ಲ. ಹರಿ ಸರ್ವೋತ್ತಮನಿದ್ದಾನೆ ಎನ್ನುವುದನ್ನು ಅರ್ಥೈಸಿಕೊಂಡೆ. ಹೌದಲ್ವೇ? ಬ್ರಹ್ಮಾಂಡವೇ ಇವನ ಒಳಗಡೆ ಇದೆ. ಕುಕ್ಕೆಲ್ಲುವ ಕೋಗಿಲೆಗಳಿವೆ, ಕುಣಿಯುವ ನವಿಲಿದೆ, ಹರಿಯುವ ನೀರಿದೆ, ಅಚಲವಿದೆ, ಎಲ್ಲವೂ ಇವನೊಳಗಡೆ ಇದೆ ಎಂದರೆ ಏನರ್ಥ? ಸಕಲವನ್ನೂ ಕೂಡ ವ್ಯಾಪಿಸಿಕೊಂಡವ ಇವನೆಂದರ್ಥ. ಅಮಮ ನೋಡಬಾರದೆ ವಜ್ರ ವೈಡೂರ್ಯ ತೊಳೆಗಳ ಕಂಡೆ, ಪ್ರಜ್ವಲಿಪ ಮಹಾದ್ವಾರವ ಕಂಡೆ, ನಿರ್ಜರಾದಿ ಮುನಿಗಳ ಕಂಡೆ, ಭಾಗವತರ ಸಮ್ಮೇಳವ ಕಂಡೆ. ಎಲ್ಲರೂ ಇವನೊಳಗಡೆ ಇದ್ದು ಇವನನ್ನೇ ಜಪಿಸುತ್ತಾ ಇದ್ದಾರೆ. ಸ್ವಲ್ಪ ಕಿವಿಯಾಣಿಸಿದ್ರೆ ಒಂದು ಪ್ರಾರ್ಥನೆ ಕೇಳಿ ಬರ್ತಾ ಉಂಟು. ಹುಟ್ಟಿಸಲೇ ಬೇಡ ಎನ್ನ ಹುಟ್ಟಿಸಿದಕ್ಕೆ ಸಾಕು ಎನ್ನು ಇಷ್ಟು ಮಾತ್ರ ಬೇಡಿಕೊಂಬೆ. ಇವನನ್ನೇ ಬೇಡಿಕೊಳ್ತಾರೆ ಜೀವನ್ಮುಕ್ತಿಗಾಗಿ. ಮತ್ತೊಂದು ಕಡೆಯಲ್ಲಿ ಕಿವಿಯಾಡಿಸಿದ್ರೆ ಜನನಿ ಜನಕ ನೀನೆ ಎಂದು ನೆನೆವೆನಯ್ಯ ನೀನ ಬಂದೋ ನನಗೆ ಮುಕ್ತಿ ಪಾಲಿಸಿನ್ನು ಎನ್ನುವ ಹಾಗೆ ಇವನಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದಾರೆ. ಸೃಷ್ಟಿಗೂ ಕಾರಣಿಕರ್ತ ಇವ, ಪಾಲನೆಯನ್ನು ಮಾಡುವ ಇವ, ಮುಕ್ತಿಯನ್ನು ಕರುಣಿಸಬಲ್ಲ ಇವ ಎಂತಾದರೆ ಹೌದು, ಇವ ಶ್ರೇಷ್ಠ ಎನ್ನುವುದು ನಿಶ್ಚಯ. ಇವನೊಳಗೆ ವೃತಾವಾದವನ್ನು ಮಾಡುವುದರ ಮೂಲಕವಾಗಿ ಮರುಗುವಂಥ ಸ್ಥಿತಿ ನನ್ನದಾಗಿ ಹೋಯಿತು. ಹರಿ ಸರ್ವೋತ್ತಮ ಎನ್ನುವ ನಿಲುವನ್ನು ಅರ್ಥೈಸಿಕೊಂಡು ಮನ್ನಿಸು ಎನ್ನುವ ಹಾಗೆ ಅವನಲ್ಲಿ ಕೇಳಬೇಕು. ಅದಕ್ಕಾಗಿ ಮೇಲೆ ಕೆಳಗೆ ಹೋದರೆ ಹೊರ ಹೋಗುವುದಕ್ಕೆ ದಾರಿ ಕಾಣುತ್ತಾ ಇಲ್ಲ. ದೇಹದ 9 ದ್ವಾರಗಳನ್ನು ಬಂಧಿಸುವುದರ ಮೂಲಕವಾಗಿ ಜಿತೇಂದ್ರನು ತಾನಿದ್ದೇನೆ ಎನ್ನುವುದನ್ನು ತೋರಿಕೊಟ್ಟನಲ್ಲ. ಹೊರ ಹೋಗಬೇಕು ಅಂತಾದರೆ ಇನ್ನು ಉಳಿದು ಒಂದೇ ದಾರಿ. ಆ ಮಹಾಶಕ್ತಿಯನ್ನೇ ನೆನಪಿಸಿಕೊಳ್ಳಬೇಕಾಗಿದೆ. ಅಮ್ಮ ಕೈ ಹಿಡ್ಕೋ ಅಂತ ಕೇಳಬೇಕಾಗಿದೆ. ಅಮ್ಮ ಮಾತಾ ಕರಾವಲಂಬನ ಕರೆ ಸ್ಮರಿಸಿ ಭಕ್ತಿಯೊಳು ಆದಿಮಾಯಯ ಹರಿಯನ ಬೀರಿ ಕಮಲನಾಳದೆ ಬೇರೆ ವಾಪಸನು ಚರಿಸೆ ಹೊರಟ ಕ್ಷಣವೇ ಧೈರ್ಯದಲ್ಲಿ ಬರುತ್ತಿರಲು ಹರಿಯೋಗಮಾಯಿವರಸಿ ವಟಪತ್ರದಲ್ಲಿ ಮಲಗಿರನು ನಿದ್ರೆಯೊಳದು ಕಾಲಿರಿಸಿ ಬಾಯಿಯೊಳಗೆ ಯಾಕೆ ಹೀಗೆ? ಹರ ಮೊದಲೇ ನನ್ನೊಳಗೆ ಐಕ್ಯನಾಗಿದ್ದಾನೆ, ಬ್ರಹ್ಮನು ನನ್ನ ಒಳಗೆ ಸೇರಿಕೊಂಡಿದ್ದಾರೆ. ತ್ರಿಗುಣಗಳು ಒಂದಾದ ಪರಿಣಾಮದಿಂದಲೆಯೋ ಏನೋ ದೇಹವನ್ನು ಜಾಡ್ಯತೆ ಆವರಿಸಿಕೊಂಡಿದೆ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಬೇಕು ಅನ್ನುವ ಹಾಗೆ ಯೋಚಿಸಿದ್ದು ನಾನು. ಈ ಜಲರಾಶಿಯ ಮಧ್ಯದಲ್ಲಿ ಹೇಗಪ್ಪ ವಿಶ್ರಾಂತಿಯನ್ನು ಪಡೆದುಕೊಳ್ಳೋಣ ಅನ್ನುವ ಹಾಗೆ ಯೋಚಿಸುತ್ತಿರುವಾಗಲೇ ಅದು ಜಲದ ಮೇಲೆ ಆಲದ ಎಲೆಯೊಂದು ತೇಲಿ ಬಂತಲ್ಲ. ಹಾಗಿದ್ರೆ ಹೀಗಲ್ಲ, ದೇಹವನ್ನು ಕುಗ್ಗಿಸಿ ಬಾಲ ಮುಕುಂದನಾಗಿ ಎಡಕಾಲ ಹೆಬ್ಬೆರಳನ್ನು ಬಾಯಲಿರಿಸಿ ವಟಪತ್ರಶಾಯ ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಭರದಿಂದ ಬಲಿದು ಕುಳ್ಳಿರುತ್ತ ನಾದೆ
ವರ ಪಂಚವದನದಿ ಪರಿಶೋಭಿಸುತ್ತ ಅವಹರೆಯ ಪದಯುಗಳವು ಸ್ಮರಿಸುತ್ತ ಭಕ್ತಿಯಳು ಹರಿಯ ನಾಭಿ ಕಮಲದಲ್ಲಿ ಉಪಸ್ಥಿತನಾಗಿದ್ದೇನೆ, ಹೊಕ್ಕುಳದಲ್ಲಿದ್ದೇನೆ ಅಂತ ಹೇಳಿದ್ರೆ ನನಗೆ ತಾಯಿಯಾಗಿದ್ದಾನೆ ಅಂತ ಹೊಕ್ಕು ಉಳಿಯುವುದಕ್ಕೆ ಬೇಕಾದುದು ಮಾಡಿಕೊಟ್ಟಿದ್ದಾನೆ. 4 ದಿವಸ ನೋಡಿದ್ರೆ ಚತುರ್ವದನ ನಾನದೇ, ಸೃಷ್ಟಿಕರ್ತನಾದಂಥ ನನ್ನಲ್ಲೇ ಸೃಷ್ಟಿ, ಮೇಲೆ ನೋಡಿದ್ರೆ ಪಂಚವದನ ಎಂಬಲ್ಲಿಗೆ ನನಗೆ ತಂದೆ ಸ್ಥಾನದಲ್ಲಿದ್ದಾನೆ. ಕಾಲಬೆರಳನ್ನು ಬಾಯಲ್ಲಿಟ್ಟುಕೊಳ್ಳುವುದರ ಮೂಲಕವಾಗಿ ನಡೆ ನುಡಿ ಒಂದೇ ಆಗಿರಬೇಕೆನ್ನುವಂಥ ಪರಮ ಪಾಠವನ್ನು ನನ್ನಿಂದ ಸೃಷ್ಟಿಸಲ್ಪಡುವಂತಹ ಪ್ರಾಪಂಚಿಕರು ತಿಳಿಯಲಿ ಎನ್ನುವಂಥ ಪಾಠವನ್ನು ಮಾಡಿದಂತಹ ಗುರುಸ್ವರೂಪಿ ಪರಮಾತ್ಮನಿವ ನಿದ್ರಾವಶನಾಗಿದ್ದಾನೆ. ಅವ ಎಚ್ಚರವಾಗುವ ತನಕ ಆ ಸಿರಿಪಾದವನ್ನೇ ಧ್ಯಾನಿಸುತ್ತ ಪರಮಾತ್ಮ ನಾಭಿ ಸಂಧಾನದ ಸ್ಪರ್ಶ ಸುಖವನ್ನು ಅನುಭವಿಸುತ್ತ ನನ್ನೊಳಗಿನ ಹರಿಭಾವ ಎಲ್ಲೆಲ್ಲಿಯೂ ಹರಿದು ಹೋಗದ ಹಾಗೆ, ನನ್ನಲ್ಲೇ ಹರಿಯುತ್ತಿರುವ ಹಾಗೆ ಹರಿಧ್ಯಾನ ನಿರತನಾಗುತ್ತೇನೆ. ಜಯ 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 ಇರುವೆರಳಿನಲ್ಲಿ ಹೊರಗೆಡಗೆ ದಾನವರಿ ವರುದಿಸುತ್ತಲಿಂಗ
ಜಲರಾಶಿ, ಕತ್ತಲೆಯ ಗರ್ಭ, ನಾನೊಬ್ಬ ಮಧ್ಯದಲ್ಲಿ ಹೇಗೆ ಬಂದೆ? ಯಾರಿಂದ ಬಂದೆ? ಒಂದು ಅರ್ಥವಾಗುವುದಿಲ್ಲ, ಅರ್ಥವಾಗಬೇಕು. ಹಾಗಾಗಿ ಅರಸುತ್ತ ಅರಸುತ್ತ ನಡೆಯುತ್ತೇನೆ. ನೀನು ಯಾರೆಂದು ನಿನಗೆ ಗೊತ್ತಿಲ್ಲ, ನಾನು ಯಾರೆಂದು ನನಗೆ ಗೊತ್ತಿಲ್ಲ. ನಮ್ಮಿಬ್ಬರ ವಿಳಾಸವೇ ಗೊತ್ತಿಲ್ಲ. ನಾವು ನಮ್ಮೊಳಗೊಂದು ಸಂಬಂಧ ಮಾಡಿಕೊಂಡ್ರೆ ಒಂದು ವಿಳಾಸ ಹಾಕಿಕೊಂಡು ಏನಾಗದೆ? ನಿನ್ನನ್ನು ಕಂಡ ಈ ಕ್ಷಣದಲ್ಲಿ ನಿನ್ನ ಬಗ್ಗೆ ನನ್ನ ಮನಸ್ಸಲ್ಲಿ ಯಾವುದೋ ಒಂದು ವಿಧವಾದ ವಾತ್ಸಲ್ಯ, ಪ್ರೀತಿ, ಅಭಿಮಾನ ಉಕ್ಕುತ್ತಾ ಇದೆ. ಈ ಕಾರಣದಿಂದ ನಿನ್ನನ್ನು ನಾನು ತಮ್ಮ ಅಂತ ಸಂಬೋಧಿಸಿ. ಹೌದೇ? ನಿನಗೆ ಪ್ರೀತಿ ಬಂದ್ರೆ ನಾನು ತಮ್ಮ ಆಗುತ್ತೇನೆ. ಹಾಗಿದ್ರೆ ಗೊತ್ತಿಲ್ಲ, ನೀನು ನನಗೆ ನಿನ್ನ ಬಗ್ಗೆ ಒಂದು ನೋಡುವಾಗಲಿ ಒಂದು ನನಗೆ ಆದಿ ಇತ್ತು ಕಾಣುವುದಕ್ಕೆ ಯಾವುದಕ್ಕೆ? ಗೌರವ ಗೌರವ. ಆದ್ದರಿಂದ ನಿರ್ಧರಿಸಿದ್ದೇನೆ, ಇನ್ನು ಮುಂದಿನ ದಾರಿಯಲ್ಲಿ ನನಗೆ ನೀನು ಅಣ್ಣ. ಗಟ್ಟಿ ಮಾಡಿಕೊಂಡಿದ್ದೆ. ನಿನ್ನಲ್ಲಿ ಮಾತಾಡ್ತಾ ಇದ್ದ ಹಾಗೆ ನನ್ನ ದೇಹದ ಕಂಠದಿಂದ ಸ್ವಲ್ಪ ಕೆಳಗೆ, ಸೊಂಟದಿಂದ ಮೇಲೆ ಈ ಮಧ್ಯ ಪ್ರದೇಶ ಏನು ಗಲಭೆಜೋರು ಜೋರಾಗಿದೆ. ಯಾಕೋ ಏನಾದ್ರೂ ಕೈಯಲ್ಲಿ ಹಿಡಿಬೇಕು, ಬಾಯಿಗೆ ಹಾಕಬೇಕು, ಜಗಿಬೇಕು, ನುಂಗಬೇಕು, ಹೀಗೆಲ್ಲ ಮನಸ್ಸಾಗುತ್ತಾ ಇದೆ. ಬಹುಶಃ ಇದು ಹಸಿವು. ಹಸಿವು ಸಣ್ಣ ಸಣ್ಣದೆಲ್ಲ ಕಾಣಿಸ್ತಾ ಉಂಟು. ನೀರನ್ನು ಬಡಿಯುವ ಮೇಲೆ ಬರ್ತದೆ, ಹಿಡಿಯುವ, ತಿನ್ನುವ.
ಎಷ್ಟು ನೀರು